ಧರ್ಮನಿಷ್ಠೆಯಿಂದ ಮಾಡಿಸುವಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಧರ್ಮನಿಷ್ಠೆಯಿಂದ ಪಾಲಿಸುವಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಅನ್ನದಾನ ವಸ್ತ್ರದಾನ ಮಾಡುವಾಗ ಅನ್ನದಾನ ವಸ್ತ್ರದಾನ ಮಾಡುವಾಗ ಧರ್ಮಸ್ಥಳ ಪ್ರಭು ದರ್ಶನ ಆದಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಲ್ಲೂ ಮರೆಯುವುದು ಎಲ್ಲ ಕ್ಲೇಶ ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ ಆತ್ಮಸಾಕ್ಷಿ ಗಂಜಿ ಬಾಳ ಕಳೆಯುವಾಗ ಆತ್ಮಸಾಕ್ಷಿ ಗಂಜಿ ಬಾಳ ಕಳೆಯುವಾಗ ಧರ್ಮಸ್ಥಳ ಯಾತ್ರೆಯ ಮಾಡಿದಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಲ್ಲೂ ಮರೆಯುವುದು ಎಲ್ಲ ದೇಶ ಕೊಂಡವರಿಗೆ ಸೇವೆಯನ್ನು ಮಾಡಿದಾಗ ಮಂಜುನಾಥ ಸೇವೆಯನ್ನು ಮಾಡಿದಂತೆ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ಮಂಜುನಾಥ ಮಗೆ ಒಯ್ವನಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಲು ಮರೆಯುವುದು ಎಲ್ಲ ದೇಶ ಮರೆಯುವುದು ಪುಣ್ಯದ ಧರ್ಮಸ್ಥಳ ಮರೆಯುವುದು ಪುಣ್ಯದ ಧರ್ಮಸ್ಥಳ ಮೂದಲಿನ ಒಯ್ದಿರಲು ಮೈಗೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಲು ಮರೆಯುವುದು ಎಲ್ಲ ದೇಶ
ಕಾಣದ ದೇವರ ಆಶೀರ್ವಾದ ಸಿಕ್ಕಾಗಿದೆ. ನಮಗೆ ಕಣ್ಣಿಗೆ ಕಾಣುವ ದೇವರು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ತಾ ಏರ್ಮತ ಸೇರಿದರ ಒಂಜಿ ಎಲ್ಲಿಯ ಕೈ ಚಪ್ಪಾಲನೆಗಳಕ್ಕೆ ಏನೊಂದು ಕಾರ್ಯಕ್ರಮ ಶುರು ಮಲ್ತಂದು ಕಾರ್ಯಕ್ರಮ ತಡ ಮಲ್ಪಂದೆ ನಗ ದುಂಬುಗು ನಿಗಿಲಿನ ಸಂಗೀತ ಲಗುಗಲೆ ತುಂಬುವಾರೆ ಉಜಾತ ಕಲಾವಿದರು ವೇದಿಕೆ ಬರಲಿರು ಸುಮಾತ ಕಲಾವಿದರನ್ನು ಸುರುಕಾದ ಅರ್ತಿ ಬಿರ್ತಿ ಮೋಕೆಡೆದುಕೊಂಡು ಮ್ಯೂಸಿಷಿಯನ್ಸ್ ನಮ್ಮಟ್ಟಿಗೂ ಅಕ್ಲಿನ ಅರ್ತಿ ಬಿರ್ತಿ ಮೋಕೆಡೆದುಕೊಂಡು ಕಾರ್ಯಕ್ರಮದ ಸುರುಕು ವಿಘ್ನಗಳ ಅಧಿಪತಿ ವಿಘ್ನ ವಿನಾಶಕ ಆದಿ ಪೂಜಿತನ ಆದಿ ವಂದಿತನ ಭಕ್ತಿ ಗೀತೆ ಕೇಂದ್ರ ನಮ್ಮ ತುಳುನಾಡದ ಕುಳಿತು ಪಣ್ಣಗ ಪೊರ್ಲು ಈ ನಮ್ಮ ತುಳುನಾಡಿಗೆ ಸಾರ ಎಂದಲ್ಲ ತಾಮರೆ ಈ ನಮ್ಮ ತುಳು ಭಾಷೆಗೆ ಬೆಳಕಾಯಿ ಭದ್ರಗಿರಿದ ತನಕಾಯಿ ಚಂದ್ರಗಿರಿ ಮುಟ್ಟ ಮೂಡಾಯಿ ಘಟ್ಟದ ಬಾಮರ್ದ ಪಡ್ಡ ಈ ಕಡಲ ಮುಟ್ಟ ಪಸರಿನವು ಈ ನಮ್ಮ ಪೊರ್ಲಗಂಡ ತುಳುನಾಡಿಗೆ ಪಂಚವರ್ಣದ ಪಂಚದ ನಾಡು ಈ ನಮ್ಮ ತುಳುನಾಡು ಮದುರೆಗೆ ಬಂದ ಬೇತೆ ಬೇತೆ ರೀತಿಯ ಕಚ್ಚಿ ನಡಪಡು ಇನ್ನಿತ ಈ ಕಾರ್ಯಕ್ರಮದಾದ ಬಂದಿಗಳಿಗೆ ಮಾತುಗಳಿಗೆ ಗೊತ್ತುಂಡು ನಮ್ಮ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಪ್ರತಿ ವರ್ಷದ ಕಡೆ ಈ ವರ್ಷಲ ಬರೀ ವಿಜೃಂಭಣೆ ನಡಪಡ ಜೊತೆನ ಜಾತ್ರಾ ಮಹೋತ್ಸವದ ಅಂಗವಾದ ಇನಿ ಎ.ಬಿ. ಶೆಟ್ರ್ ಮೇರ್ನ ಪರವಾದ ಎ.ಬಿ. ವಿಠಲ್ ಶೆಟ್ರ್ ಮೇರ್ನ ಪರವಾದ ಇನ್ನಿತ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸುಮ ದುಂಬತದಿ ಒಂದಿಲ್ಲ ಎ.ಬಿ. ವಿಠಲ್ ಮೇರ್ನ ಸ್ಮರಣಾರ್ಥವಾಯಿಸರ ಈ ಒಂದು ಕಾರ್ಯಕ್ರಮ ನಿಖಿಲಿನ ಮನದಿಂಜಾರ ನಿಖಿಲಿನ ಖುಷಿ ಮಲ್ಪರ ನಿಖಿಲಿನ ಸಂಗೀತ ಲಗುಗಳ ತಂಬಾರ ಉಜಾತ್ ಸಂಗೀತ ಈ ಕಾರ್ಯಕ್ರಮ ವೇದಿಕೆ ನಡಬರಂಡು ನನ್ನ ದುಂಬುಗು ಭಕ್ತಿ ಗೀತೆ ನಮ್ಮ ಕೇಳೋನ್ ಬರ್ತಾ ಕುಡಂಜಿ ಪೊರ್ಲಕಂಡದ ಗೀತೆ ನಮ್ಮ ನಿಖಿಲ ದುಂಬದ ಬಂದ್ರೆ ಬರೋದಿಲ್ಲರು ನನ್ನ ದುಂಬುಗು ಕುಡಂಜಿ ಪೊರ್ಲಕಂಡದ ಗೀತದ ನಿಖಿಲ ದುಂಬತ ಬರೋದಿಲ್ಲ ಡಾಕ್ಟರ್ ಗೀತಾ ಪ್ರಕಾಶ್ ಆನ್ ಸ್ಟೇಜ್. ಥ್ಯಾಂಕ್ ಯು. ಹಲೋ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಕೂನಗೆ ಮರೆಯಲಾರೆ ಕಣ್ಣಿನ ಸನ್ನೆ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಕೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ಕೈಬಳೆನಾದದ ಗುಂಗನು ಅಳಿಸಲಾರೆ ಮೈಮನ ಸೋಲುವ ಮತ್ತನು ಮರೆಯಲಾರೆ ಕೈಬಳೆನಾದದ ಗುಂಗನು ಅಳಿಸಲಾರೆ ಮೈಮನ ಸೋಲುವ ಮತ್ತನು ಮರೆಯಲಾರೆ ರೂಪ ಚಿರಂಬೆಯ ಸಂಗವ ತೊರೆಯಲಾರೆ ಮೌ
ಧನ್ಯವಾದಗಳು. ಕಲಾಭಿಮಾನಿಗಳು ದುಡ್ಡು ಕೊರ್ಲೆ ಆಸ್ತಿ ಬದುಕು ಕೊರ್ಲೆ, ಕಲಾವಿದರು ಇಲ್ಲಗ ಬೋಣಗ ದುಡ್ಡು ಕೊರ್ಲೆ ಆಸ್ತಿ ಬದುಕು ಕೊರ್ಲೆ, ಬದುಕು ಬಂಗಾರ ಕೊರ್ಲೆ ಎಂಗಳು ಖಂಡಿತವಾದ್ಲ ಕೇಳುಜ. ಕಲಾಭಿಮಾನಿಗಳ ಎಂಗಳು ಕಲಾವಿದರಿಗೆ ಹೆಣ್ಣು ಚಪ್ಪಾಲೆ ಕೊರ್ಲೆ ಚಪ್ಪಾಲೆ ಕೊರ್ಲೆ ಚಪ್ಪಾಲೆ ಕೊರ್ಲೆ ಎಂದು. ಸೊ ಬರ್ಲ ಕಂಡಿದ ಒಂಜಿ ಗೀತೆಯನ್ನು ಕೇಳೋದು ಬತ್ತಾ. ಗೀತಾ ಪ್ರಕಾಶ್ ವೇರ್ ಲಯನ್ಸ್ ಜಿಲ್ಲೆಯ ಮಾಜಿ ಗವರ್ನರ್ ಒಂಜಿ ಜೋರಾಯಿನ ಕೈ ಚಪ್ಪಾಲೆ ಅರೆಕೊಂಡು ಬಂದಳೆ. ನನ್ನ ದುಂಬುಗು ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ರೆ ಒಮ್ಮೆ ಕೇಳಬೇಕು ಮಗದೊಮ್ಮೆ ಕೇಳಬೇಕು ಅನ್ನಿಸುವಂತ ಹಾಡನ್ನು ಹಾಡುವಂತ ಪ್ರಯತ್ನ ಈ ವೇದಿಕೆಯಲ್ಲಿ ನಡೆಯುತ್ತೆ. ನಿಮ್ಮ ಕಿವಿಯನ್ನ ಇಂಪು ಮಾಡುವಂತ ಪ್ರಯತ್ನ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಕಲಾಭಿಮಾನಿಗಳಿಗೋಸ್ಕರ ಒಂದಷ್ಟು ಹಾಡು ಇನ್ನು ಮುಂದೆ ಬರ್ಲಿಕ್ಕಿದೆ. ನನ್ನ ದುಂಬುಗು ಕುಡಂಜಿ ಪೊರ್ಲಗಂಡಿದ ಗೀತೆ ದೊಟ್ಟುಗು ನಿಗಲ ದುಂಬತ್ತ ಬರಲೇರು. हल 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 चेक चेक हल 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 ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವ ಈ ಮೋಡದ ಮೇಲೆ ನೀನು ನಿಂತ ಹಾಗಿದೆ ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ ತೇಲುವ ಆಗಸದಲ್ಲಿ ಎಂದು ಸೇರಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ
ಕಾಡುವ ರೂಪಸಿಯೇ ಕಣ್ಣಲ್ಲೇ ಬಲವಿನ ಗೀತೆ ನೀನು ಹಾಡಿದಂತಿದೆ ನನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಹಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲ ಲ ಲ ಲ ಲ ಲ ಲ ಲ ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಒಂದು ಅದ್ಭುತವಾದ ಹಳೆ ಹಾಡು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಮಾತರಿಗಳು ನಮಸ್ಕಾರ. ಈಮೇಟ್ ಒಂದೇ ಜನಗಲ್ಲರು ಕುಲೊಂದು ನಮಸ್ಕಾರ ವಿಟ್ಲ. ಕಾರ್ಯಕ್ರಮ ಶುರು ಮಲ್ತಾ ಆತನ ನಿಖುಲು ನನ್ನ ಚಪ್ಪೆ ಪರಚಿ ಎಂಕೆಲ್ಲ ಕಡೆ ಹಿಡಿದು ಅದ್ಭುತವೈನ ಪದ ನಿಖಲಕ್ಕೆ ಬಿಕ್ಕೆ ಇಂಪಾದಕ್ಕೆ ನೋಡಿದಂಡ ನಿಖಿಲ ಚಪ್ಪಾಲೆ ಸೌಂಡ್ ಎಂಕೆಲ್ಲ ಕಲಾವಿದರಿಗೆ ಏನೊಂದು ಪಡು. ಸೊ ಮಾದರ ರೆಡಿ ಇಲ್ಲಾರಾ? ಆರ್ ಯು ರೆಡಿ ವಿಟ್ಲ? ರೆಡಿ. ಓಕೆ. ಸೊ ನಿಖಲ್ ರೆಡಿ ಎಂದು ಗೊತ್ತಾಣೆಗ. ಸೊ ಕಾರ್ಯಕ್ರಮ ಮುಂದುವರಿಸೋದನ್ನ ಇಂಚಿನ ಬೇರೆ ಬೇರೆ ಗೀತೆಗಳ ಮನದಿಂಚ ಸಾರ ಬರೋದು ಪಡೆದು ಬರೋದು ಇನ್ನಿತ ಕಾರ್ಯಕ್ರಮ ನಿರೂಪಣೆ ಮಾಡ್ತದ್ದು ಪಡ ಯಾನಿಕೆಲ್ಲ ಮೋಕೆದ ಕಲಾವಿದೆ ದಾಮೋದರ ಪೂಜಾರಿ ಎಂದು ಬರೋದು ಕಾರ್ಯಕ್ರಮದ ದುಂಬತ್ತ ಕುಡಂಜಿ ಅದ್ಭುತವೈನ ಗೀತೆ ದೊಡ್ಡಗು ನಮ್ಮ ದುಂಬತ್ತ ಬರೋದಿಲ್ಲರು ಕುಡಂಜಿ ಪೆರ್ಮೇದ ಕಲಾವಿದೆ ಐ ದುಂಬು ನಮ್ಮೊಟ್ಟಿಗಿನಿ ಮ್ಯೂಸಿಷಿಯನ್ಸ್ ಅಕ್ಕಲೆ ನಂಜಿ ಪರಿಚಯ ಅಲ್ಪಡ ಬರ್ತೊಂದು ಬಂಡ ತಪ್ಪ ಒಂದು ಇನ್ನಿತ ಕೀಬೋರ್ಡಿಸ್ಟ್ ಆದುಲ್ಲೇರೆ ನಮ್ಮೊಟ್ಟಿಗೂ ಬಾಬಣ್ಣ ಸಾರ್ ಉಳ್ಳೇರೆ ಅರೆಗೊಂಜಿ ಜೋರೈನ ಕೈ ಚಪ್ಪಾಲೆಗರು ಇನ್ನಿತ ಕಾರ್ಯಕ್ರಮದ ಕೀಬೋರ್ಡಿಸ್ಟ್ ಬಾಬಣ್ಣ ಸಾರ್ ಅಂಚನೆ ರಿದಮ್ ಪ್ಯಾಡ್ ವರ್ಮಾ ವಿಟ್ಲ ವರ್ಮಾ ಸಾರ್ ಉಳ್ಳೇರೆ ಒಂಜಿ ಅದ್ಭುತವೈನ ಕಲಾವಿದೆ ನಮ್ಮ ತುಳುನಾಡದ ಅಂಚನೆ ತಬಲಿಸ್ಟ್ ಆದ ಸ್ವರಾಜ್ ಅನ್ನೆಲ್ಲರು ಸ್ವರಾಜ್ ಅನ್ನಗಳೊಂಜಿ ಜೋರೈನ ಕೈ ಚಪ್ಪಾಲೆಗರು ಕುಡೂರಿ ಕೀಬೋರ್ಡಿಸ್ಟ್ ಆದ ಪುನಾರ ನಮ್ಮ ಕೇಶವ್ ಸರ್. ಸೊ ಕೇಶವ್ ಸರ್ ಉಳ್ಳೇರೆ ಅರೆಗಳೊಂಜಿ ಜೋರೈನ ಕೈ ಚಪ್ಪಾಲೆಗರು ಅಂಚನೆ ಗಿಟಾರ್ ಪ್ಲೇ ಮಾಡ್ತದ ಪುನಃ ಬೇತೆ ಏರ್ಲತ್ತು ಬೇರೆ ಕೆಲವು ಕಡೆ ಕಾರ್ಯಕ್ರಮ ತೆಗಿತೀರ. ಸೊ ನಮ್ಮೊಟ್ಟಿಗೆ ಸಂಗೀತಕ್ಕ ಅರೆಗಳ ಜೋರ ಇನ್ನೊಂದು ಕೈ ಚಾಪಾಲೆ ಬಂದಲೆ ಕಾರ್ಯಕ್ರಮ ಮುಂದುವರಿಸ ಒಂದು ಕುಡಂಜಿ ಪೊರ್ಲ ಗಂಡದ ಗೀತೆ ದೊಡ್ಡ ನಿಗಲ ತುಂಬತ್ತ ಬರಂದಿಲ್ಲ ಗೌರಿ ರಮೇಶ್ ವಿಟ್ಲ ಸ್ಥಳೀಯ ಪ್ರತಿಭೆ ಬಣ್ಣದ ತಪ್ಪ ಒಂದು ನಮ್ಮನೆ ವಿಟ್ಟದ ಒಂಜಿ ಕಲಾವಿದೆ ಒಂಜಿ ಪೊರ್ಲ ಗಂಡದ ಗೀತೆ ದೊಡ್ಡ ನಿಗಲ ತುಂಬತ್ತ ಬರಂದಿಲ್ಲ ಗೌರಿ ರಮೇಶ್ ಆನ್ ಸ್ಟೇಜ್. ಥ್ಯಾಂಕ್ ಯು.
Presenting the dazzling new Desire, the best and beyond. Deal is locked, babe. I'll see you at the fest. तू ही वो स्टार है You are the best Stunning You are the best When you arrive in life, you deserve the best of a drive. Presenting the dazzling new Desire, the best and beyond. Deal is locked, babe. I'll see you at the fest. तू ही वो स्टार है You are the best Stunning You are the best When you arrive in life, you deserve the best of a drive. Presenting the dazzling new Desire, the best and beyond. Deal is locked, babe. I'll see you at the fest. तू ही वो स्टार है You are the best Stunning You are the ಇದು ವಿಟ್ಲ ಮಾತ್ರವಲ್ಲದೆ ಎಲ್ಲ ಕಡೆಯ ಬಟ್ಟೆ ಪ್ರಿಯರಿಗೆ ದಿ ಬೆಸ್ಟ್ ಚಾಯ್ಸ್ ನಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಸಮಾಜದಲ್ಲಿ ನಿಜವಾದ ಸಹಾಯದ ಅಗತ್ಯವಿದೆಯೋ ಅಂತಹವರನ್ನ ಗುರುತಿಸಿ ಆ ಬಂಧುಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಮಾಜ ಸೇವೆಗಾಗಿ ಸಮಾಜಮುಖಿ ಮನೋಭಾವದ ರಾಷ್ಟ್ರೀಯವಾದಿ ಚಿಂತನೆಯುಳ್ಳ ಯುವಕರು ಒಟ್ಟು ಸೇರಿ ಹಿಂದೂ ಧರ್ಮದ ಸೇವಾ ಹಿ ಪರಮೋ ಧರ್ಮ ಎಂಬ ಶ್ರೇಷ್ಠ ತತ್ವಾದರ್ಶದೊಂದಿಗೆ ಸೇವೆ ಸ್ವಾರ್ಥರಹಿತವಾಗಿರಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಂಘಟಿಸಿದ ಸಂಘಟನೆಯೇ ಸಮರ್ಪಣ್ ವಿಟ್ಲ. ಕಳೆದ ಹಲವಾರು ವರ್ಷಗಳಿಂದ ವಿಟ್ಲದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯ ಸೇವೆಗಳನ್ನು ನಡೆಸಿಕೊಂಡು ಬಂದ ಸಮರ್ಪಣ್ ವಿಟ್ಲ ಸಂಘಟನೆ ವಿಟ್ಲದ ಜನತೆಯ ಮನದಲ್ಲಿ ಸದಾ ಹಸಿರು. ಧಾರ್ಮಿಕವಾಗಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ಧನುರ್ಮಾಸದಲ್ಲಿ ನಡೆಯುವ ಧನು ಪೂಜೆಯ ಸಂದರ್ಭ ಭಕ್ತಾದಿಗಳಿಗೆ ಉಪಾಹಾರದ ವ್ಯವಸ್ಥೆ, ವಸಂತ ಮಾಸದಲ್ಲಿ ವಸಂತ ಪೂಜೆ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಸಂದರ್ಭ ಸಹಕಾರ, ಹಾಗೆಯೇ ಜಾತ್ರೆಯ ಸಂದರ್ಭ ವಿನೂತನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಶಕ್ತರಿಗೆ ಆರ್ಥಿಕವಾದ ಸಹಾಯ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿರುವ ಸಂಘಟನೆ ನಮ್ಮದು. ಕಳೆದ ವರ್ಷದ ಜಾತ್ರೆಯ ಸಂದರ್ಭ ನಾವು ಈ ವೇದಿಕೆಯಲ್ಲಿ ಅರ್ಹ ಫಲಾನುಭವಿ ಕುಟುಂಬವೊಂದಕ್ಕೆ ಮನೆ ನಿರ್ಮಿಸಿಕೊಡುವ ವಾಗ್ದಾನವನ್ನ ಮಾಡಿದ್ದೆವು. ಹಾಗೆಯೇ ನಮ್ಮ ಗಮನಕ್ಕೆ ಬಂದ 4 ಬೇಡಿಕೆಗಳಲ್ಲಿ ಅರ್ಹವಾದ ಕುಟುಂಬವೊಂದಕ್ಕೆ ಈ 1 ವರ್ಷ ಸಮಯದಲ್ಲಿ ಸುಸಜ್ಜಿತವಾದ ಉತ್ತಮ ಗುಣಮಟ್ಟದ ಮನೆಯನ್ನ ನಿರ್ಮಿಸಿ ಈ ದಿನ ಶ್ರೀ ಪಂಚಲಿಂಗೇಶ್ವರ ದೇವರ ಕಲಾವತಿ ಜಾತ್ರೆಯ ಬಯ್ಯದ ಬಲಿ ಉತ್ಸವದ ಶುಭ ದಿನದಂದು ಮನೆಯನ್ನು ಫಲಾನುಭವಿ ಕುಟುಂಬಕ್ಕೆ ಹಸ್ತಾಂತರಿಸಲು ಸಂತಸ ಹಾಗೂ ಹೆಮ್ಮೆ ಪಡುತ್ತಿದ್ದೇವೆ. ನಮ್ಮ ಸಂಘಟನೆ ಸಮರ್ಪಣ್ ವಿಟ್ಲ ಇದರ ಸೇವಾ ಪ್ರಕಲ್ಪದಲ್ಲಿ ಕೈಜೋಡಿಸಿದ ನಮ್ಮ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮನೆ ನಿರ್ಮಿಸಲು ವಸ್ತು ರೂಪದಲ್ಲಿ ಆರ್ಥಿಕವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಸಕಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆಯೂ ನಮ್ಮ ಯೋಜನೆಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ವಿನಂತಿಸುತ್ತೇವೆ. ಯಾರಿಗೆ ಸಮಾಜದಲ್ಲಿ ನಿಜವಾದ ಸಹಾಯದ ಅಗತ್ಯವಿದೆಯೋ ಅಂತಹವರನ್ನ ಗುರುತಿಸಿ
Deal is locked, babe. I'll see you at the fest. तू ही वो स्टार है Dancing, you are the best Stunning, you are the best When you arrive in life, you deserve the best of a drive. Presenting the dazzling new Desire, the best and beyond. Deal is locked, babe. I'll see you at the fest. ಯಾರಿಗೆ ಸಮಾಜದಲ್ಲಿ ನಿಜವಾದ ಸಹಾಯದ ಅಗತ್ಯವಿದೆಯೋ ಅಂತಹವರನ್ನ ಗುರುತಿಸಿ ಆ ಬಂಧುಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಮಾಜ ಸೇವೆಗಾಗಿ ಸಮಾಜಮುಖಿ ಮನೋಭಾವದ ರಾಷ್ಟ್ರೀಯವಾದಿ ಚಿಂತನೆಯುಳ್ಳ ಯುವಕರು ಒಟ್ಟು ಸೇರಿ ಹಿಂದೂ ಧರ್ಮದ ಸೇವಾ ಹಿ ಪರಮೋ ಧರ್ಮ ಎಂಬ ಶ್ರೇಷ್ಠ ತತ್ವಾದರ್ಶದೊಂದಿಗೆ ಸೇವೆ ಸ್ವಾರ್ಥರಹಿತವಾಗಿರಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಂಘಟಿಸಿದ ಸಂಘಟನೆಯೇ ಸಮರ್ಪಣ್ ವಿಟ್ಲ. ಕಳೆದ ಹಲವಾರು ವರ್ಷಗಳಿಂದ ವಿಟ್ಲದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯ ಸೇವೆಗಳನ್ನ ನಡೆಸಿಕೊಂಡು ಬಂದ ಸಮರ್ಪಣ್ ವಿಟ್ಲ ಸಂಘಟನೆ ವಿಟ್ಲದ ಜನತೆಯ ಮನದಲ್ಲಿ ಸದಾ ಹಸಿರು. ಧಾರ್ಮಿಕವಾಗಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ಧನುರ್ಮಾಸದಲ್ಲಿ ನಡೆಯುವ ಧನು ಪೂಜೆಯ ಸಂದರ್ಭ ಭಕ್ತಾದಿಗಳಿಗೆ ಉಪಾಹಾರದ ವ್ಯವಸ್ಥೆ, ವಸಂತ ಮಾಸದಲ್ಲಿ ವಸಂತ ಪೂಜೆ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಸಂದರ್ಭ ಸಹಕಾರ, ಹಾಗೆಯೇ ಜಾತ್ರೆಯ ಸಂದರ್ಭ ವಿನೂತನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ. Check. Hello. Hello. ಸಾರಿ ಸ್ಮರಿಸುತ್ತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ 2025 ಈ ಕಾರ್ಯಕ್ರಮಕ್ಕೆ ಇದೀಗ ನಾವು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಮಹತೋಬಾರಯನ್ನ ಮಾಡಿ ದೀಪವನ್ನು ಬೆಳಗಿಸಿ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭವನ್ನ ಪಂಚಲಿಂಗೇಶ್ವರ ಸ್ವಾಮಿಯನ್ನ ನೆನೆಯುತ್ತಾ ಭಾರತ ಮಾತೆಗೆ ದೀಪ ಬೆಳಗಿಸಿ ಪುಷ್ಪಾರ್ಚನೆಯನ್ನ ಗಣ್ಯ ಅತಿಥಿಗಳು ನೆರವೇರಿಸಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರು ಗುತ್ತು ಅಧ್ಯಕ್ಷರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚಾರ್ ಉದ್ಯಮಿಗಳು ಬೆಂಗಳೂರು, ಶ್ರೀ ನಿತಿನ್ ಪಕಳ ಅಧ್ಯಕ್ಷರು ತ್ರಿನೇತ್ರ ದತ್ತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಿಜಿಸ್ಟರ್ಡ್ ಪುತ್ತೂರು, ಶ್ರೀ ಶಿವರಾಜ್ ಎಸ್ ಸಾಲಿಯಾನ್ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಯುವ ಉದ್ಯಮಿ ಕಲ್ಲಡ್ಕ, ಶ್ರೀ ಹರೀಶ್ ಸಿಎಚ್ ಅಧ್ಯಕ್ಷರು ರೋಟರಿ ಕ್ಲಬ್ ವಿಟ್ಲ, ಸಾತ್ವಿಕ್ ಎಸ್ ಕಂಡೇರಿ ಮಾಲಕರು ಸುರಕ್ಷಾ ಮಡ್ ಬ್ಲಾಕ್ಸ್ ಸಾರಡ್ಕ, ಲಯನ್ ರಜಿತ್ ಆಳ್ವ ಎರಮೆನೆಲೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ, ಶ್ರೀ ಹರೀಶ್ ಮರವಾಡ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ವಿಟ್ಲ, ಶ್ರೀಯುತ ರಾಜೇಶ್ ತೋಡ್ಲಾ ಉದ್ಯಮಿಗಳು ವಿಟ್ಲ, ಶ್ರೀ ಹರೀಶ್ ಉಬರಡ್ಕ ಅಧ್ಯಕ್ಷರು ಪಂಚಾಯತ್ ಸದಸ್ಯರ ಜಿಲ್ಲಾ ಒಕ್ಕೂಟ
ಹಾಗೆಯೇ ಶ್ರೀ ದಿವಾಕರ್ ದಾಸ್ ನೇರ್ಲಾಜಿ ಇವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. बोलो भारत माता की, बोलो भारत माता की, बोलो भारत माता की. ಅತಿಥಿಗಳು ಭಾರತ ಮಾತೆಗೆ ದೀಪವನ್ನು ಬೆಳಗಿಸಿ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಸಮರ್ಪಣ ವಿಟ್ಲ ಇದರ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣಯ್ಯ ಕೆ ವಿಟ್ಲಾರಮನೆ, ಗೌರವ ಸಲಹೆಗಾರರಾಗಿರುವಂತಹ ಶ್ರೀ ಮೋನಪ್ಪಗೌಡ ಶಿವಾಜಿನಗರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸೇರಿರುವಂತಹ ಗಣ್ಯ ಅತಿಥಿಗಳನ್ನು ಮತ್ತು ನಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಸಮರ್ಪಣ ವಿಟ್ಲ ಇದರ ಅಧ್ಯಕ್ಷರಾದಂತಹ ಶ್ರೀ ಯಶವಂತ್ ಎನ್ ಇವರು. ಓಂ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ನಮಃ. ಆರಾಧ್ಯ ಮೂರ್ತಿ ಶ್ರೀ ಉಲ್ಲಾಲ್ತಿ ಪಂಚಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ ಶ್ರೀ ದೇವರ ಕಾಲಾವಧಿ ಜಾತ್ರೆ ಅಂಗವಾಗಿ ಬಯ್ಯದವಲ್ಲಿ ಉತ್ಸವದಂದು ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ 2025 ಸಾಧಕರಿಗೆ ಗೌರವಾರ್ಪಣೆ ಹಾಗೂ ಸಮರ್ಪಣ್ ಸೇವಾ ಪ್ರಕಲ್ಪದಲ್ಲಿ ಫಲಾನುಭವಿ ಕುಟುಂಬಕ್ಕೆ ನಿರ್ಮಿಸಿದ ಮನೆ ಹಸ್ತಾಂತರ ಕಾರ್ಯಕ್ರಮದ ಸಭೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಸಮರ್ಪಣ್ ವಿಟ್ಲ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಯ್ಯ ವಿಟ್ಲ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತ. ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರು ಗುತ್ತು ಅಧ್ಯಕ್ಷರು ಸಮರ್ಪಣ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು, ಎನ್ಮೂರು ಮುರುಳಯ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು, ಇವರನ್ನು ಸಮರ್ಪಣ್ ವಿಟ್ಲ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರು ಗುತ್ತು ಅಧ್ಯಕ್ಷರು ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇವರನ್ನ ಸಮರ್ಪಣ್ ವಿಟ್ಲ ಇದರ ಕಾರ್ಯದರ್ಶಿ ಶ್ರೀಯುತ ರೋಹಿತ್ ಕಟ್ಟೆ ಇವರು ಶಾಲು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಸಮರ್ಪಣ ವಿಟ್ಲದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣಯ್ಯ ವಿಟ್ಲಾರಮನೆ ಇವರನ್ನ ಶ್ರೀಯುತ ಯಾದವ ಮಡಿವಾಳಕೊಡಿ ಉಪಾಧ್ಯಕ್ಷರು ಸಮರ್ಪಣ ವಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಹರೀಶ್ ಸುಬ್ಬರಾಡ್ಕ ಪಂಚಾಯತ್ ಸದಸ್ಯ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರು, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತ ಹರೀಶ್ ಸುಬ್ಬರಾಡ್ಕ ಇವರನ್ನ ಸಮರ್ಪಣ ವಿಟ್ಲ ಇದರ ಕೋಶಾಧಿಕಾರಿ ನಿಖಿಲ್ ಸಾಲಿಯಾನ್ ಇವರು ಸ್ವಾಗತಿಸಬೇಕಾಗಿ ವಿನಂತಿ.
ಶ್ರೀ ಸದಾನಂದ ಶೆಟ್ಟಿ ಆಲ್ಚಾರ್, ಉದ್ಯಮಿಗಳು ಬೆಂಗಳೂರು, ಇವರನ್ನು ಅತ್ಯಂತ ಗೌರವದೊಂದಿಗೆ ಸ್ವಾಗತಿಸುತ್ತೇನೆ. ಯುವ ಉದ್ಯಮಿಗಳು ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚಾರ್ ಇವರನ್ನ ಶ್ರೀಯುತ ಕೀರ್ತನ ಸಣ್ಣಗುತ್ತು ಸದಸ್ಯರು ಸಮರ್ಪಣ್ ಬಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಆತ್ಮೀಯರಾದ ಶ್ರೀ ನಿತಿನ್ ಪಕಲ, ಅಧ್ಯಕ್ಷರು, ತ್ರಿನೇತ್ರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಿಜಿಸ್ಟ್ರಾರ್ಡ್ ಪುತ್ತೂರು, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ನಿತಿನ್ ಪಕಳ ಇವರನ್ನ ಪ್ರಕಾಶ್ ಮಾಸ್ಟರ್ ಕಾರ್ಯದರ್ಶಿಗಳು ಸಮರ್ಪಣೆ ಬಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಸಮರ್ಪಣ್ ವಿಟ್ಲ, ಇದರ ಗೌರವ ಸಲಹೆಗಾರರಾದ ಶ್ರೀ ಮೋನಪ್ಪ ಗೌಡ ಶಿವಾಜಿನಗರ, ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಮೋನಪ್ಪ ಗೌಡ ಇವರನ್ನ ಪೂಜಿತ್ ಸಾಲಿಯನ್ ಸದಸ್ಯರು ಸಮರ್ಪಣೆ ಬಿಟ್ಲ ಇವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಆತ್ಮೀಯ ಶ್ರೀ ಶಿವರಾಜ್ ಎಸ್ ಸಾಲಿಯನ್, ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಯುವ ಉದ್ಯಮಿ ಕಲ್ಲಡ್ಕ, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಶಿವರಾಜ್ ಎಸ್ ಸಾಲಿಯಾನ್ ಇವರನ್ನ ರಕ್ಷಿತ್ RS ಸಹ ಸಂಚಾಲಕರು ಸಮರ್ಪಣೆ ಬಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ ಹರೀಶ್ CH, ಅಧ್ಯಕ್ಷರು, ರೋಟರಿ ಕ್ಲಬ್ ವಿಟ್ಲ, ಸದಸ್ಯರು, ವಿಟ್ಲ ಪಟ್ಟಣ ಪಂಚಾಯತ್, ಇವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಶ್ರೀಯುತ ಹರೀಶ್ CH ಇವರನ್ನ ಸಮರ್ಪಣ್ ಬಿಟ್ಲ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರವಿವರ್ಮ ಬಿಟ್ಲ ಅರಮನೆಯವರು ಸ್ವಾಗತಿಸಬೇಕಾಗಿ ವಿನಂತಿ. ಸನ್ಮಾನ್ಯ ಶ್ರೀ ಸಾತ್ವಿಕ್ ಎಸ್ ಕಂಡೇರಿ, ಮಾಲಕರು, ಸುರಕ್ಷಾ ಮಡ್ ಬ್ಲಾಕ್ಸ್, ಸಾರಾಡ್ಕ, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಸಾತ್ವಿಕ್ ಎಸ್ ಕಂಡೇರಿ ಇವರನ್ನ ಪವನ್ ಕಟ್ಟೆ ಪದಾಧಿಕಾರಿಗಳು ಸಮರ್ಪಣೆ ಬಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಯನ್ ರಂಜಿತ್ ಆಲ್ವಾ, ಎರ್ಮೆನಿಲೆ, ಅಧ್ಯಕ್ಷರು, ಲಯನ್ ಕ್ಲಬ್ ವಿಟ್ಲ, ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಲಯನ್ ರಜಿತ್ ಆಲ್ವಾ ಎರ್ಮಿನಲೆ ಇವರನ್ನ ಶ್ರೀಯುತ ಸುಜನ್ ಪುಣಚ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಯಾರಿಗೆ ಸಮಾಜದಲ್ಲಿ ಹರೀಶ್ ಮರವಾಲ, ಅಧ್ಯಕ್ಷರು, ಯುವಾನಿ ರಿಜಿಸ್ಟರ್ಡ್ ವಿಟ್ಲ ಘಟಕ, ಇವರಿಗೆ ಗೌರವಪೂರ್ವಕ ಸ್ವಾಗತ. ಶ್ರೀಯುತ ಹರೀಶ್ ಮರ್ವಾಳ ಇವರನ್ನ ಮನೋಜ್ ಬಿಟ್ಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ಪತ್ರಕರ್ತ ಬಂಧುಗಳಿಗೆ ಸ್ವಾಗತ. ನಮಗೆ ಸರ್ವ ರೀತಿಯ ಸಹಕಾರ ನೀಡಿದ ನಮ್ಮ ಸಂಘಟನೆಯ ಹಿತೈಷಿಗಳಿಗೂ ಸ್ವಾಗತ. ಹಾಗೆ ಇಲ್ಲಿ ಸೇರಿರುವ ಸಮಸ್ತ ಭಕ್ತಾದಿಗಳು, ಕಲಾಭಿಮಾನಿಗಳಿಗೂ, ಸಜ್ಜನ ಬಂಧುಗಳಿಗೆ, ಹೃದಯ ತಾಯಂದಿರಿಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು. ಸೇರಿರುವಂತಹ ಎಲ್ಲ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಸಮರ್ಪಣ್ ಬಿಟ್ಲ ಇದರ ಕೋಶಾಧಿಕಾರಿ ಶ್ರೀಯುತ ನಿಖಿಲ್ ಸಾಲಿಯಾನ್ ಇವರು. ಹಾಗೆ ಎಣ್ಮೂರು ಮುರಳಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು, ಇವರಿಂದ ಶುಭ ಹಾರೈಕೆಯ ಮಾತು. ಎಲ್ಲರಿಗೂ
ನಮಸ್ಕಾರ. ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವಂದಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸುತ್ತಾ ಸಮರ್ಪಣ್ ವಿಟ್ಲ ಅರ್ಪಿಸುವ ಸಮರ್ಪಣ್ ಕಲೋತ್ಸವ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಅಧ್ಯಕ್ಷರಾದ ಯಶವಂತ್ ಎನ್ ಅವರೇ, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಹರೀಶ್ ಉಬರಡ್ಕ ಅವರೇ, ನಿತಿನ್ ಪಕಲ ಅವರೇ, ಶಿವರಾಜ್ ಎಸ್ ಸಾಲಿಯಾನ್ ಅವರೇ, ಹರೀಶ್ ಎಚ್ ಅವರೇ, ಹರೀಶ್ ಮರ್ವಾಲ ಅವರೇ, ರಾಜೇಶ್ ಕುಡ್ಲ ಅವರೇ, ಸದಾನಂದ ಶೆಟ್ಟಿ ಅಲ್ಚರ್ ಅವರೇ, ವಿಟ್ಲ ಅರಮನೆಯ ಗೌರವಾನ್ವಿತ ಕೃಷ್ಣಯ್ಯ ಜಿ ವಿಟ್ಲ ಅವರೇ, ಅದೇ ರೀತಿ ಸಭೆಯ ಮುಂದೆ ಆಸೀನರಾಗಿರತಕ್ಕಂಥ ಎಲ್ಲ ಭಗವದ್ ಭಕ್ತರೇ, ಸಮರ್ಪಣ ವಿಟ್ಲ ಇದರ ಅಭಿಮಾನಿ ವೃಂದದವರೇ, ಈ ದಿನ ಸಮರ್ಪಣ್ ವಿಟ್ಲ ಇದರ ಕಲೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಯಶವಂತ್ ಎನ್ ಇವರು ನನಗೆ ಫೋನ್ ಮಾಡಿ ನಮ್ಮ ಈ ಸಲದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡಾಗ ನಾನು ಹೇಳಿದೆ, ಕಳೆದ ಸಲ ನಾನು ಬಂದಿದ್ದೇನೆ ಯಶವಂತನ್ನ, ಈ ಸಲ ಬೇರೆಯವರನ್ನು ಯಾರನ್ನಾದರೂ ಕರಿಬೋದಲ್ಲ ಅಂತ. ಇಲ್ಲ, ನೀವು ಕಳೆದ ವರ್ಷ ಬಂದಿದ್ದೀರಿ, ಈ ಸಲ ಸಹ ಬರಬೇಕು. ಈ ಸಲ ನಾವು ಒಂದು ಮನೆಯನ್ನು ನಿರ್ಮಿಸಿದ್ದೇವೆ, ಅದರ ಹಸ್ತಾಂತರ ಇದೆ, ಆದ ಕಾರಣ ತಾವು ಬರಲೇಬೇಕು ಅಂತ. ಆಗ ನಾನು ಹೇಳಿದೆ, ನಿಮ್ಮ ಮನೆ ನಿರ್ಮಿಸಿದರ ಒಂದು ಫೋಟೋ ಕಳಿಸಿ ಅಂತ. ಅದು ನಮ್ಮ ವ್ಯಾಟ್ಸಪ್ಪಲ್ಲಿ ಅವರೊಂದು ಫೋಟೋ ಕಳಿಸಿದರು. ಅದನ್ನು ನೋಡುವಾಗ ಅದು ಅಶಕ್ತರಿಗೆ ಒಂದು ಕೇವಲ ಹೆಸರಿಗಾಗಿ ನಿರ್ಮಿಸಿದ ಮನೆಯಾಗಿರಲಿಲ್ಲ. ಅದರ ಬಾಗಿಲನ್ನು ನೋಡುವಾಗ ನಾನು ಹೇಳಿದೆ, ಇದು ಹಸ್ತಾಂತರಕ್ಕಾಗಿ ನೀವು ನಿರ್ಮಿಸಿದ ಮನೆ ಆಗಿಲ್ಲ, ಯಾಕೆ ಇದು ಈ ಥರ ಅದಕ್ಕೆ ಅವ್ರು ಹೇಳಿದರು, ಅಣ್ಣ ನಾವು ಅವರಿಗೆ ಕೊಡುವ ಮನೆಯಲ್ಲಿ ಅವರಿಗೆ ಪೂರ್ತಿ ತೃಪ್ತಿಯಾಗಿ ಅವರು ಜೀವನ ಮಾಡಬೇಕು, ಅದಕ್ಕೆ ಬೇಕಾಗಿ ನಾವು ಕಾಟಾಚಾರಕ್ಕೊಂದು ಮನೆ ನಿರ್ಮಿಸಿ ಕೊಟ್ಟಿದ್ದೇವೆ ಅಂತೇಳಿ ಮಾಡಿಕೊಟ್ರೆ ಅದರಲ್ಲಿ ಅವರು ನೆಮ್ಮದಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಅವರಿಗೆ ಸಂತೃಪ್ತಿಯಿಂದ ಜೀವನ ಮಾಡುವಂಥ ಅದು ಒಂದೇ ಮನೆ ಆಗಿರಲಿ, ಎರಡಾಗಿರಲಿ, ಅದನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡ್ಬೇಕು ಅಂತ ಹೇಳಿದರು. ಒಂದು ತಂಡವಾಗಿ ಯಶವಂತ್ ಮತ್ತು ಅವರ ಇಡೀ ತಂಡ, ಹರೀಶನ್ನಾಗಲಿ ಎಲ್ಲರೂ ಇಂಥ ಒಂದು ವ್ಯವಸ್ಥೆಗೆ ಕೈ ಜೋಡಿಸಬೇಕಾದ್ರೆ ಮೂಲತಃ ಸಮರ್ಪಣೆಯ ಒಂದು ಭಾವ ನಮ್ಮಲ್ಲಿರಬೇಕು. ನಮ್ಮ ಮನೆಯಿಂದಲೇ ಆ ಸಂಸ್ಕಾರ ಆರಂಭ ಆದರೆ ಮಾತ್ರ ನಮಗೆ ಆ ಸಮರ್ಪಣೆ ಮಾಡುವಂಥ ಭಾವ ಆಗಲಿ, ಆ ಸೇವೆ ಮಾಡುವಂಥ ಮನೋಭಾವ ಆಗಲಿ ನಮಗೆ ಬರ್ತದೆ. ಯಾಕಂತ ಹೇಳಿದರೆ ಈ ಸೇವೆ ಎಂಬುದು ಈ ಸಂಸ್ಕೃತ ಪದ ಸೇವಾ ಎಂದರೆ, ಅದರಲ್ಲಿ ಯಾವುದೇ ನೀವು ಆಹ್ವಾನ ಪತ್ರಿಕೆಯಲ್ಲಿ ನೋಡಿ ತನು ಮನ ಧನಗಳಿಂದ ಸಹಕರಿಸಿ ಅಂತ ಹಾಕಿರ್ತಾರೆ. ಯಾಕಂತ ಹೇಳಿದರೆ ನೀವು ಯಾವುದೇ ರೂಪದಲ್ಲಿ ಅವರಿಗೆ ಸಹಾಯ ಮಾಡ್ಬೋದು. ತನು ನಿಮ್ಮ ರಟ್ಟೆಯಲ್ಲಿ ಬಲ ಇದೆಯಾ, ಅವರಿಗೆ ಯಾವುದೇ ಕೆಲಸಕ್ಕೆ ಕೈ ಜೋಡಿಸಿ. ಮನ ನಿಮಗೆ ಸಾಧ್ಯವೇ ಇಲ್ವಾ, ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಶಕ್ತಿ ಇಲ್ಲ, ಅಥವಾ ಯಾವುದೇ ರೂಪದಲ್ಲಿ ನಾನು ಸಹಾಯ ಮಾಡೋದಿಲ್ಲ ಅಂತ ಹೇಳಿದರೆ ಕೇವಲ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ, ಇಂಥ ಕೆಲಸ ಮಾಡುವವರಿಗೆ ಅವರಿಗೆ ಯಾವತ್ತೂ ಬೇರೆ ಯಾವುದೇ ಮಾತನ್ನಾಡಬೇಡಿ, ಅವರಿಗೆ ದೇವರು ಚೆನ್ನಾಗಿ ಅವರನ್ನಿಟ್ಟಿರಲಿ, ಅವರಿಗೆ ಆಯುರಾರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಲಿ, ಅದು ಸಹ ಒಂದು ಸೇವೆಯೇ ಆಗ್ತದೆ. ಅದೇ ರೀತಿ ಧನ, ನನಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ, ನಾನು ನನ್ನಿಂದೇನಾಗ್ತದೆ ಅಂತ ಸಹಾಯವನ್ನಾದರೂ ಮಾಡ್ತೇನೆ ನಿಮಗೆ ಅಂತ ಹೇಳಿದರೆ ಅದು ಒಂದು ತರಹದ ಸೇವೆಯೇ ಆಗ್ತದೆ. ಆದ ಕಾರಣ ತನು ಮನ ಧನ ಯಾವುದೇ ರೂಪದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿದಾಗ ಮಾತ್ರ ನಮ್ಮ ಜೀವನದ ಪ್ರತಿಯೊಂದು ಮಜಲುಗಳನ್ನು ನಾವು ದಾಟಿದಂತಾಗ್ತದೆ. ಅದೇ ರೀತಿ ಈ ಸಮರ್ಪಣ್ ಕಲೋತ್ಸವ ಈ ಕಳೆದ ವರ್ಷದ ಕಾರ್ಯಕ್ರಮದಲ್ಲಿ ಸಹ ಅವರು ಯಾರನ್ನು ಸನ್ಮಾನ ಮಾಡಿದ್ದಾರೆ ಅಂತೇಳಿ ನೋಡಿದ್ದೇನೆ. ಅವರ ದೃಷ್ಟಿಕೋನ ಹೇಗಿದೆ, ಅವರು ಕೇವಲ ಪ್ರಚಾರಕ್ಕಾಗಿ ಮಾತ್ರ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ, ಇದು ಈ ಹಸ್ತಾಂತರ ಕಾರ್ಯಕ್ರಮ ಅಂತ ಮಾಡಿದರೆ ಅದು ಪ್ರಚಾರ ಅಂತ ಆಗಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಅಣ್ಣ ಪ್ರಚಾರ ಅಂತಲ್ಲ, ಇದು ಒಂದು 4 ಜನಕ್ಕೆ ಗೊತ್ತಾಗಲಿ, ನಮಗೆ ಇದಕ್ಕೆ ಕೈ ಜೋಡಿಸುವವರ ಸಂಖ್ಯೆ ಜಾಸ್ತಿ ಆಗ್ತದೆ, ಆವಾಗ 1-2-3 ಜನರಿಗೆ ಕರುಣಿಸಲಿ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಅವರು ಕರೆದಂಥ ಪ್ರತಿಯೊಬ್ಬರು ಯಾವುದೋ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಿದವರು ಮತ್ತು
ಯಾವುದೋ ಒಂದು ರೂಪದಲ್ಲಿ ಸೇವೆಯ ದೃಷ್ಟಿಕೋನ ಮತ್ತು ಆ ಮನಸ್ಥಿತಿಯಲ್ಲಿ ಇದ್ದವರಾದ ಕಾರಣ ಎಲ್ಲರೂ ಪ್ರತಿಯೊಂದು, ಈಗ ನಿತಿನ್ ಪಕಲ್ರ, ತ್ರಿನೇತದತ್ತ, ಇದು ಒಂದು ಚಾರಿಟೇಬಲ್ ಟ್ರಸ್ಟ್, ನಮ್ಮದು ಒಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದೆ. ಅದೇ ರೀತಿ ಹರೀಶ್ ಉಬರಡ್ಕ ಅವರು 4 ಬಾರಿ ಪಂಚಾಯತ್ ಮೆಂಬರ್ ಆಗಿ ಮತ್ತು 2 ಬಾರಿ ಅಧ್ಯಕ್ಷರಾಗಿ, 2 ಬಾರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಅವರ ಪ್ರತಿಯೊಂದು ಆ ಗ್ರಾಮದ ಯಾವುದೇ ಒಂದು ಆಸ್ಪತ್ರೆಯಾಗಲಿ ಅಥವಾ ಆಸಕ್ತರಿಗೆ ನೆರವಾಗುವಂಥ ಅಥವಾ ಅವರಲ್ಲಿ ಮಾದರಿ, ಅವರ ಊರಿನಲ್ಲಿ ಒಂದು ಮಾದರಿ ಶವ ಸಂಸ್ಕಾರಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ಯಾವುದೋ ಒಂದು ರೂಪದಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡಿದವರಿದ್ದಾರೆ, ಅಂಥವರನ್ನೇ ಗುರುತಿಸಿ ಅವರು ಇವತ್ತು ಕರೆದಿದ್ದಾರೆ. ಯಾಕಂತೇಳಿದರೆ ಅಂಥ ಒಂದು ಸಂಸ್ಕಾರ ಅವರಲ್ಲಿದ್ದ ಕಾರಣ ಈ ಒಂದು ಇಂಥ ಒಂದು ಉತ್ತಮ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ ಅಂತ ಹೇಳ್ತಾ, ಇನ್ನು ಮುಂದೆಯೂ ಅವರಿಗೆ ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಉತ್ತಮ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಯನ್ಮೂರುಗುತ್ತಿ ಇವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿರುವಂಥ ಶ್ರೀಯುತ ಹರೀಶ್ ಉಬರಡ್ಕ, ಅಧ್ಯಕ್ಷರು ಪಂಚಾಯತ್ ಸದಸ್ಯರ ಒಕ್ಕೂಟ ದಕ್ಷಿಣ ಕನ್ನಡ, ಇವರಿಂದ ಶುಭ ಹಾರೈಕೆ ಮಾತು. ಮಹಾತೋಬಾರ ಪಂಚಲಿಂಗೇಶ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಸಮರ್ಪಣ್ ಕಲೋತ್ಸವ 2025 ಸಮಾರಂಭದ ಅಧ್ಯಕ್ಷರು, ಈ ಸಂಘಟನೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಯಶವಂತರವರೇ, ಹಿರಿಯರಾಗಿರ್ತಕ್ಕಂಥ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರೇ, ಪ್ರಾಯಶಃ ಹಿಂದೂ ಸಮಾಜ ಅತ್ಯಂತ ಸಂಭ್ರಮದಿಂದ ಕುಣಿಯತಕ್ಕಂಥ ದಿವಸ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾಶಿಯ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ಮೂಲಕ ಹಿಂದೂ ಸಮಾಜದ ಸನಾತನ ಧರ್ಮದ ವೈಭವ ಅನಾವರಣ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಮಹಾತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವರ ರಥೋತ್ಸವ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಸಮರ್ಪಣಾ ಸೇವಾ ಟ್ರಸ್ಟ್ ತನ್ನ ನಿಜವಾದ ಕಾಳಜಿಯ ಮೂಲಕ, ಧಾರ್ಮಿಕ ಚಟುವಟಿಕೆಯ ಮೂಲಕ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹಲವಾರು ಯುವಕರು ಒಟ್ಟು ಸೇರಿಕೊಂಡು ಪ್ರಾಯಶಃ ಈ ದಿವಸ ಸುಮಾರು 10-12 ಲಕ್ಷ ರೂಪಾಯಿ ವೆಚ್ಚದ ಒಂದು ಮನೆಯನ್ನು ಇವತ್ತು ಹಸ್ತಾಂತರ ಮಾಡಿದ್ದಾರೆ. ನಾನು ಕೇಳಿದೆ, ಸುಮಾರು 4-5 ಮನೆ ನಮಗೆ ಕಟ್ಟಿಕೊಡಬೇಕು ಅಂತ ಹೇಳುವಂಥ ಮನವಿ ಬಂದಾಗ ಅತ್ಯಂತ ಸಂಕಷ್ಟದಲ್ಲಿರತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ ಮನೆಯನ್ನು ಕೊಟ್ಟಿದ್ದೇವೆ. ಪ್ರಾಯಶಃ ಈ ಕೆಲಸ ದೇವರು ಮೆಚ್ಚಂತಕ್ಕಂಥ ಕೆಲಸ. ಇದನ್ನು ದೇವರು ಯಾವತ್ತೂ ಕೂಡ ನಾವು ದೇವರಿಗೆ ಕೈ ಮುಗಿದ್ರೆ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಇರ್ತಾರ ಅವ್ರು ನಿರಂತರವಾಗಿ ಇದರಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುವಂಥ ಹಾರೈಕೆಯನ್ನು ಸದಾ ಮಾಡ್ತಾ ಇರ್ತಾರೆ ಅಂತ ಹೇಳೋದನ್ನು ನಾನು ಮನಸಾರೆ ಕಂಡಿದ್ದೇನೆ. ಯುವಕರು ನಾವು ಹುಟ್ಟು ಸಾಡಬೇಕು ಅಂತ ಹೇಳೋದಕ್ಕೆ ಸಮರ್ಪಣಾ ಟ್ರಸ್ಟ್ ಅದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಒಬ್ಬರಿಂದ ಒಂದು ಮನೆಯನ್ನು 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಕೊಡೋದು ಕಷ್ಟ ಸಾಧ್ಯ. ಆದರೆ ಎಲ್ಲ ಯುವಕರು ಒಂದೇ ಮನಸ್ಸಿನಿಂದ ಜಾತಿ ಭೇದ ಮರೆತು ನಾವೆಲ್ಲರೂ ಕೂಡ ಹಿಂದೂ ಸಮಾಜದ ಈ ರೀತಿಯ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೋ ಅವರಿಗೆ ಸ್ಪಂದನೆಯನ್ನು ಮಾಡಿದಾಗ ಪ್ರಾಯಶಃ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪಂಚಲಿಂಗೇಶ ದೇವರು ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಆದ್ದರಿಂದ ವಿಶೇಷವಾಗಿ ಈ ತಂಡದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಯುವಕ ಮಿತ್ರರಿಗೆ ಈ ದೇವರುಗಳ ಆಶೀರ್ವಾದ ಸದಾ ದೊರೆಯಲಿ. ಮತ್ತು ಇನ್ನು ಮುಂದೆ ಕೂಡ ಈ ರೀತಿಯ ನಿರಂತರವಾದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಹರೀಶ್ ಉಬರಡ್ಕೆ ಅವರಿಗೆ. ಮುಂದಕ್ಕೆ ಸಮರ್ಪಣ ಬಿಟ್ಲ ಇದರ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಇವರಿಂದ ಶುಭ ಹಾರೈಕೆ ಮಾತು. ನಮ್ಮ ಸೀಮೆದ ಆರಾಧ್ಯ ಮೂರ್ತಿ ಪಂಚಲಿಂಗೇಶ್ವರ ದೇವರನ್ನ ಮನಸ್ಸಾ ಸ್ಮರಣೆ ಮಾಡ್ತಂದು ವೇದಿಕೆ ಇಪ್ಪನ ಮಾತ ಗಣ್ಯರೇ, ಅಂಚನೆ ಕಲಾಭಿಮಾನಿಗಳೇ, ಭಕ್ತ ಜನಗಳೇ, ಇನಿ ನಮ್ಮ ಸಮರ್ಪಣ ಬಿಟ್ಲ ಅಂದೆತ್ತ ಈ ಜಾತ್ರಾ ಸಂದರ್ಭಡು ಒಂಜಿ ದಿನ ಈ ದೇವರನ ಸೇವೆ ಅಂಚನೆ ಸಮಾಜದ ಸೇವೆ, ಆ ಸಮಾಜದ ಸೇವೆನ ಜನಕ್ಲೆಗೆ ಒಂಜಿ ತೆಲಿಪಪ್ಪನೋಲ ಒಂಜಿ ಕೆಲಸ ಅಂಚಿನ ಕೆಲಸ ಇನಿ ಸಮರ್ಪಣೆ ಬಿಟ್ಲ ಮಲ್ತೊಂದುಂಡು.
ನಮ್ಮ ದೇವಸ್ಥಾನದ ಕೆಲಸದೊಟ್ಟಿಗೆ ದೇವಸ್ಥಾನದ ದೇವರನ್ನ ವಸಂತ ಪೂಜೆ ಆದಿಪ್ಪು ಅಂಚನೆ ನಮ್ಮ ಪೂಜೆ ನಮ್ಮ ಧನು ಪೂಜೆದ ಸಂದರ್ಭಡಿಪ್ಪು ಆ ದೇವರನ್ನ ಸೇವೆ ಮಾಡ್ಕೊಂಡಂಚಿನ ಕೆಲಸ ನಿರಂತರವಾದ ಮಾಡ್ತಂದು ಅಂಚನೆ ಸಮಾಜೋಡು ಕಷ್ಟಡಿಪ್ಪುನಂಚಿನ ಜನಕ್ಲೇನು ಅಕ್ಲೆಗೆ ನೆರವಾಪುನಂಚಿನ ಒಂಜಿ ಕೆಲಸಲ ಮಲ್ತೊಂದು ಎಡ್ಡೆ ಪುದರ್ ಅಂಚನೆ ಎಡ್ಡೆ ಮನಸ್ಸಿಡು ಮಾತಿರಲ್ಲ ಒಂಜೆ ಪತ್ತಪ್ಪೆ ಜೋಕ್ಲು ಒಂಜಪ್ಪೆ ಜೋಕ್ಲು ಲೆಕ್ಕ ಮನಸ್ಸಿದೀದು ಆ ಸಮಾಜದ ಕಷ್ಟದ ಜನಕ್ಲೆಗೂ ಅಕ್ಲೆನ ಕಣ್ಣೊರೆಸಿನಂಚಿನ ಕೆಲಸ ಮಾಡ್ತಂದುಳ್ಳೇರು ಅಕ್ಲೆಗೆ ಸುರುಕಾದ್ಯಾನ ಅಭಿನಂದನೆ ಸಲ್ಲಿಸೊಂದುಳ್ಳೆ ಅಂಚನೆ ಈ ಸಂದರ್ಭಡು ನಮ್ಮ ಜಾತ್ರಾ ಸಂದರ್ಭ 2-3 ವರ್ಷ ಹಿಡಿದಕ್ಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಂದು ಎಡ್ಡೆ ರೀತಿದ ಜನಕ್ಲೆಗೆ ಸಂಸ್ಕೃತಿ ಸಂಸ್ಕಾರ ಕೊರ್ಪುನಂಚಿನ ಕೆಲಸಲ ಈ ಸಮರ್ಪಣೆ ಇಟ್ಲ ಮಾಡ್ತಂದುಂಡು ಅಂಚನೆ ಎಡ್ಡೆ ಒಂಜಿ ಯುವಕರನ ಟೀಮು ಎಡ್ಡೆ ಮನಸ್ಸಿದ ಇತ್ತಿನ ಒಂಜಿ ಜನಕ್ಲು ಈ ಸಮರ್ಪಣೆ ಇಟ್ಲಾಡುಳ್ಳೇರು ನನ್ನ ದುಂಬಗ್ಲ ಇಂಚಿನ ಸಮಾಜಮುಖಿ ಆಯ್ನ ಕೆಲಸ ನಿಕ್ಲು ಮಾತ ಮಾನ್ಪುಳೆ ಆಯ್ಕೆ ಮಾತ ಎಂಕ್ಲೆನ ಸಹಕಾರ ಉಂಡು ಅಂಚನೆ ಆ ದೇವೇರ್ನ ಅನುಗ್ರಹ ನಿಕ್ಲೆಗೆ ಇಪ್ಪುಂಡು ಖಂಡಿತ ಅಂಚ ಈ ಒಂಜಿ ನನ್ನ ದುಂಬುದ ವರ್ಷ ನಮ್ಮ ಹೊರ ಬ್ರಹ್ಮಕಲಸಾದ 16 ವರ್ಷ ಆಂಡು ನನತ ಬ್ರಹ್ಮಕಲಸದ ಉತ್ಸವ ಅಂಚನೆ ನಿಕ್ಲು ಮಾತಿರಲ್ಲ ಈ ಕಾರ್ಯಕ್ರಮಡು ನಿಕ್ಲು ಆ ದೇವರನ್ನ ಕೆಲಸ ಮಲ್ಪನಂಚಿನ ಶಕ್ತಿಲ್ಲ ನಮಕ್ ಮಾತೆರೆಗಳ ಕೊರಡು ಪಂಡೊಂದು ಈ ಕಾರ್ಯಕ್ರಮ ಎಡ್ಡೆ ರೀತಿಡು ಮೂಡುದು ಬರಡು ನಾನು ದುಂಬುಗಳ ಇಂಚಿನ ಕಾರ್ಯಕ್ರಮ ಮಲ್ಪನಂಚಿನ ಶಕ್ತಿನ ಆ ದೇವರು ಕೊರಡು ಪಂಡೊಂದು ಎನ್ನರಡ್ಡು ಪಾತ್ರ ಮುಗಿಪ್ಪೆ. ವಂದನೆಗಳು ಶ್ರೀಯುತ ಕೃಷ್ಣಯ್ಯ ಕೆ ವಿಟ್ಟಾರಮನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ದಿವಾಕರ ದಾಸ್ ನೇರ್ಲಾಜೆ SLV ಗ್ರೂಪ್ಸ್ ಮೈಸೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಅಗತ್ಯ ಕಾರ್ಯವಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬಂಥ ನಿಟ್ಟಿನಲ್ಲಿ ಅವರು ಮೈಸೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಯಶವಂತ್ ಎನ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿಗಿರುವಂಥ ಯುವ ಉದ್ಯಮಿಗಳು, ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ತನ್ನ ಕಾರ್ಯವನ್ನು ನಡೆಸುತ್ತಿರುವಂಥ ಶ್ರೀ ಸದಾನಂದ ಶೆಟ್ಟಿ ಅಲ್ಚಾರ್ ಇವರಿಂದ ಶುಭ ಹಾರೈಕೆಯ ಮಾತು. ಮಹಾತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳಿಗೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಭಗವದ್ಭಕ್ತರಿಗೆ ನನ್ನ ನಮಸ್ಕಾರಗಳು. ಸಮರ್ಪಣಾ ವಿಟ್ಲ ಇವರು ಮಾಡ್ತಾ ಇರುವಂತಹ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಸಾಮಾಜಿಕ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಒಂದು, ನಾನು ಈ ಆಮಂತ್ರಣ ಪತ್ರವನ್ನು ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ತುಂಬ ಜನ ಉದ್ಯಮಿಗಳು ಅಂತ ಹೇಳ್ಬಿಟ್ಟು ವೇದಿಕೆ ಮೇಲೆ ಇರ್ತಾರೆ. ಯಾಕಂತಂದರೆ ನಾನು ನೋಡಿ ಅನುಭವಿಸಿದ ಪ್ರಕಾರ ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದು ತುಂಬ ಕಷ್ಟ ಕೆಲಸ. ತುಂಬ ತಾಳ್ಮೆ ಇರಬೇಕು, ತುಂಬ ಸಮಯ ಕೊಡಬೇಕು. ಇದರಲ್ಲಿ ಜವಾಬ್ದಾರಿ ತಗೊಂಡವರ ಕಾಲು ಎಳೆಯುವವರು ತುಂಬ ಜನ ಇರ್ತಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಬೆಂಬಲವಾಗಿ ನಿಲ್ಲುವವರು ಯಾವುದಾದ್ರೂ ಸಮಾಜದ ಗಣ್ಯರು ಅಲ್ಲ, ಯಾವುದೋ ಒಂದು ರೀತಿ ಸಾಧನೆ ಮಾಡಿದವರಿಂದ ಅವರಿಗೆ ಬೆಂಬಲವಾಗಿ ನಿಂತರೆ ಅವರು ಅಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಅವರಿಗೆ ಧೈರ್ಯನೂ ಬರುತ್ತೆ. ಅದಕ್ಕೋಸ್ಕರ
ತುಂಬ ಜನ ಉದ್ಯಮಿಗಳು ಇಂಥ ಸಂಘ ಸಂಸ್ಥೆಗಳೊಂದಿಗೆ ಪರೋಕ್ಷವಾಗಿ ಸಹಕರಿಸಲೇಬೇಕಾಗುತ್ತೆ. ನಮಗೆ ಕಾರಣಾಂತರಗಳಿಂದ ನಮಗೆ ಅಂತಹ ಒಂದು ಸಂಘ ಸಂಸ್ಥೆಗಳನ್ನು ನಡೆಸುವಂಥ ಸಮಯ ಇಲ್ಲದೇ ಇದ್ರೂ ಯಾರು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಅವ್ರ ಜೊತೆ ಕೈ ಜೋಡಿಸಿ ಆ ಸಮಾಜಮುಖಿ ಕೆಲಸದಲ್ಲಿ ನಾವು ಪಾತ್ರರಾಗೋದರಲ್ಲಿ ನಮಗೂ ಒಂಥರ ತೃಪ್ತಿ ಇದೆ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ರೀತಿ ಸಮರ್ಪಣಾ ವಿಟ್ಲ ಮಾಡ್ತಾ ಇರುವಂಥ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ಶುಭ ಹಾರೈಸ್ತಾ ಇನ್ನು ಮುಂದೇನು ಇಂಥ ಕೆಲಸಗಳು ಅವ್ರ ಕೈಯಿಂದ ಆಗಲಿ, ಅವ್ರ ಜೊತೆ ನಾವು ಸದಾ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಶ್ರೀಯುತ ಸದಾನಂದ ಶೆಟ್ಟಿ ಇವರಿಗೆ. ನಮ್ಮ ಸಮಾಜ ಸೇವೆಯ ಕಾರ್ಯಕ್ಕೆ ಅವರು ಸದಾ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಂದಕ್ಕೆ ನಾವು ಯುವ ದಿವಸ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ. ಆರಂಭದಲ್ಲಿ ವಿಟ್ಲ ಸೀಮೆಯ ದೈವ ನರ್ತಕರು ಆಗಿರುವಂಥ ಶ್ರೀ ಲಕ್ಷ್ಮಣ ಪರವ ಕಾಪುಮಜ್ಜಲು ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಲಕ್ಷ್ಮಣ ಪರವ ಕಾಪುಮಜ್ಜಲು ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಗುರುವಮ್ಮ ಮತ್ತು ಶ್ರೀ ಬಾಬು ಪರವ ದಂಪತಿಗಳ ಸುಪುತ್ರನಾಗಿ ವಿಟ್ಲ ಪಟ್ನೂರು ಗ್ರಾಮದ ಕಾಪುಮಜ್ಜಲು ಎಂಬ ಗ್ರಾಮದಲ್ಲಿ ಜನಿಸಿದ ಶ್ರೀ ಲಕ್ಷ್ಮಣ ಇವರು ಕೊಡಂಗಾಯಿ ಪ್ರಾಥಮಿಕ ಶಾಲೆಯಲ್ಲಿ 2ನೇ ತರಗತಿ ವಿದ್ಯಾಭ್ಯಾಸವನ್ನು ಪಡೆದು ತಂದೆಯೊಂದಿಗೆ ದೈವ ಚಾಕರಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ದೈವ ನರ್ತನ ಕರಗತ ಮಾಡಿಕೊಂಡರು. ಎಳವೆಯಲ್ಲೇ ಶ್ರದ್ಧೆಯಿಂದ ದೈವ ಕಾರ್ಯವನ್ನು ನಿರ್ವಹಿಸಿಕೊಂಡ ಇವರು ಕಳೆದ 8 ವರ್ಷಗಳ ಹಿಂದೆ ಸಂಪ್ರದಾಯದಂತೆ ವಿಟ್ಲ ಸೀಮೆಯ ಪ್ರಧಾನ ದೈವ ನರ್ತಕರಾಗಿ ಬಳೆಯನ್ನು ತೊಟ್ಟು ಸೀಮೆಯ ಸಂಪ್ರದಾಯದಂತೆ ನಡೆದುಕೊಂಡು ಬರುತ್ತಿದ್ದಾರೆ. ಇವರನ್ನು ಈ ದಿನ ಸಮರ್ಪಣ ಕಲೋತ್ಸವ 2025 ಈ ಸಂದರ್ಭದಲ್ಲಿ ಗೌರವಿಸಲು ಸಂತೋಷ ಪಡುತ್ತಿದ್ದೇವೆ. ಇವರಿಗೆ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ಸ್ವಾಮಿಯು ಆಯುರಾರೋಗ್ಯ ಭಾಗ್ಯ ಸಕಲ ಐಶ್ವರ್ಯಗಳನ್ನು ಕರುಣಿಸಿ ದೈವ ನರ್ತನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆಯುವಂತೆ ಶ್ರೀದೇವರು ಅನುಗ್ರಹಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಇವರನ್ನು ಶ್ರೀ ಕೃಷ್ಣಯ್ಯ ಕೆ ವಿಟ್ಲಾರಮನೆ ಇವರು ಅತಿಥಿಗಳ ಒಂದಿಗೆ ಸೇರಿ ಇವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಲಕ್ಷ್ಮಣ ವಾದ್ಯವನ್ನ ನುಡಿಸುವಂತಹ ಸೇವೆಯನ್ನ ಕಳೆದ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಅದಲ್ಲದೆ ಈ ಸಾಲಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. ಇವರ ಈ ಸೇವೆಯನ್ನು ಗುರುತಿಸಿ ಸಮರ್ಪಣ ವಿಟ್ಲ ಸಮರ್ಪಣ ಕಲೋತ್ಸವ 2025 ಈ ಸಂದರ್ಭದಲ್ಲಿ ಇವರನ್ನು ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಉಬರಡ್ಕ ಇವರ ಭವಿಷ್ಯವನ್ನು ಕರುಣಿಸಲಿ. ಆ ಪಂಚಲಿಂಗೇಶ್ವರ ಸ್ವಾಮಿಯು ಇವರಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಹಾಗೆ ಇನ್ನೋರ್ವ ಸಾಧಕ ಶ್ರೀಯುತ ಸುಧಾಕರ ಕೇಪು ಇವರು ವೇದಿಕೆಗೆ ಆಗಮಿಸಬೇಕು. ಇವರು ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜೇನು ಕೃಷಿಯಲ್ಲಿ ತನ್ನ ವ್ಯವಸಾಯವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಜೇನು ಸಾಕಾಣಿಕಾ ವ್ಯವಸಾಯವನ್ನು ಮಾಡುವಂತಹ ಶ್ರೀ ಸುಧಾಕರ ಕೇಪು ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಬಡೆಕೋಡಿ ಎಂಬಲ್ಲಿ ವಾಸವಿರುವ ದಿವಂಗತ ಬಾಬು ಪೂಜಾರಿ ಮತ್ತು ದಿವಂಗತ ಕಮಲಾ ದಂಪತಿಗಳ ಪುತ್ರನಾಗಿರುವ ತಾವು ಸುಮಾರು 20 ವರ್ಷಗಳಿಂದ ಜೇನು ಪೆಟ್ಟಿಗೆ ಹಾಗೂ ಅದರ ಪರಿಕರ ತಯಾರಿಕೆಯಲ್ಲಿ ಸಿದ್ಧಹಸ್ತರು. ಮನೆಯಲ್ಲಿಯೇ ಪ್ರಾಪ್ತಿ ಎಂಟರ್ಪ್ರೈಸಸ್ ಎಂಬ ಜೇನು ಪೆಟ್ಟಿಗೆ ತಯಾರಿಕಾ ಘಟಕವನ್ನ ಸ್ಥಾಪಿಸಿ ಜೇನು ಉದ್ಯಮದಲ್ಲಿ ಸೈ ಎನಿಸಿಕೊಂಡಿರುತ್ತೀರಿ. 2019ರಲ್ಲಿ ರಾಜ್ಯ ತೋಟದ ಇಲಾಖೆಯ ಅನುಮೋದನೆಯ ಅಧಿಕೃತ ಜೇನು ಪೆಟ್ಟಿಗೆ ತಯಾರಿಸುವ ಉತ್ಪಾದಕರಲ್ಲಿ ಒಬ್ಬರೆನಿಸಿಕೊಂಡಿದ್ದೀರಿ.
ತಮ್ಮ ಘಟಕದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗ, ವರ್ಷಕ್ಕೆ ಸುಮಾರು 500ಕ್ಕೂ ಅಧಿಕ ಆಸಕ್ತರಿಗೆ ಉಚಿತ ತರಬೇತಿ ನೀಡಿ ಜೇನು ಉದ್ಯಮ ಅಭಿವೃದ್ಧಿಗೆ ಸೇವೆ ಮತ್ತು ಸಹಕಾರ ನೀಡಿದವರು ನೀವು. ವಿಜಯ ಕರ್ನಾಟಕದ 3ನೇ ಆವೃತ್ತಿಯ ವಿಕೆ ಸೂಪರ್ ಸ್ಟಾರ್ ರಂಗ್ ಸೀಸನ್ನಲ್ಲಿ ಸನ್ಮಾನ, ನ್ಯಾಷನಲ್ ಬಿ ಬೋರ್ಡ್ ದೆಹಲಿ ಮತ್ತು ಅನನ್ಯ ಕೃಷಿ ಉತ್ಪಾದಕರ ಸಂಘ ಬೆಳ್ತಂಗಡಿ 2023-24ರಲ್ಲಿ ಮಹಿಳಾ ಮಂಡಲ ವಿಟ್ಲ, 2023-24ರಲ್ಲಿ ಬ್ರಹ್ಮಶ್ರೀ ಬಿಲ್ಲವ ಸಂಘ ವಿಟ್ಲ, ಕನಿಯೂರು ಚಾಮುಂಡೇಶ್ವರಿ ಕ್ಷೇತ್ರ, ಎಂಬಿ ಫ್ಲಾಟ್ಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಕುಕ್ಕಾಜೆ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ಸನ್ಮಾನ ಪಡೆದಿದ್ದೀರಿ. ದುರ್ಗಮಿತ್ರ ಯುವಕ ಮಂಡಲ ಮೈರ, ಉಳ್ಳಾಲ್ತಿ ಸೇವಾ ಟ್ರಸ್ಟ್ ಕೇಪು, ಆಸರೆ ಫ್ರೆಂಡ್ಸ್ ಪುಂಚಮೆ ಪೊಳಲಿ, ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಪುತ್ತೂರು ಇಲ್ಲಿ ಓರ್ವ ಪ್ರಗತಿಪರ ಹಾಗೂ ಆದರ್ಶ ಜೇನು ಕೃಷಿಕರಾಗಿ ಪುರಸ್ಕರಿಸಲಾಯಿತು. ಮಹಿಳಾ ಮಂಡಲ ಮತ್ತು ಕಾರ್ಮೆಲ್ ಕಾಲೇಜ್ ಬೊಡಂಕಾಪು ಮತ್ತು ವಿವೇಕಾನಂದ ಕಾಲೇಜು ಪುತ್ತೂರು ವಿದ್ಯಾರ್ಥಿಗಳಿಗೆ ಉಚಿತವಾದ ತರಬೇತಿಗಳನ್ನು ನೀಡಿ ಜಿಕೆವಿಕೆ ಬೆಂಗಳೂರು ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಸಂಸ್ಥೆಯಿಂದ ತರಬೇತಿಯನ್ನ ನೀಡಿದ್ದೀರಿ. ಪಿಕೆವಿವೈ ಕುಂದಾಪುರ ಆತ್ಮ ಯೋಜನೆಯಡಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಾಗೂ ಬೇರೆ ಬೇರೆ ಜಿಲ್ಲೆಯ ಸಂಘ ಸಂಸ್ಥೆಗಳಿಗೆ ಉಚಿತ ತರಬೇತಿಯನ್ನ ನೀವು ನೀಡಿರ್ತೀರಿ. ಶ್ರೀಯುತ ಸುಧಾಕರ ಕೇಪು ಇವರನ್ನ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿಯೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೀರಿ. ಹಲವಾರು ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಪಾರವಾದ ಸೇವೆಯನ್ನ ಸಲ್ಲಿಸಿರುತ್ತೀರಿ. ಈ ಎಲ್ಲ ಗೌರವಾಧರೆಗಳನ್ನ ಪಡೆದಿರುವುದು ನಮಗೆ ಹೆಮ್ಮೆ ಎನಿಸುತ್ತಿದೆ. ಶ್ರೀಯುತರು ಧರ್ಮಪತ್ನಿ ಹರಿಣಾಕ್ಷಿ ಮತ್ತು 2 ಮಕ್ಕಳೊಂದಿಗಿನ ತಮ್ಮ ಸುಖ ದಾಂಪತ್ಯ ಜೀವನವು ಸದಾಕಾಲ ಸುಖಮಯವಾಗಿರಲಿ. ಹಲವಾರು ಪುರಸ್ಕಾರ ಪಡೆದಿರುವ ನಿಮ್ಮನ್ನ ಇದೀಗ ಗೌರವಿಸುತ್ತಿರುವುದು ನಮಗೂ ಕೂಡ ಹೆಮ್ಮೆಯ ಸಂಗತಿ. ಶ್ರೀಯುತ ಸುಧಾಕರ ಕೇಪು ಇವರನ್ನ ಶ್ರೀ ನಿತಿನ್ ಪಕಳ ಅಧ್ಯಕ್ಷರು, ತ್ರಿನೇತ್ರದತ್ತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇವರು ಅತಿಥಿಗಳೊಂದಿಗೆ ಗೌರವಿಸಬೇಕಾಗಿ ವಿನಂತಿ. ವಂದನೆಗಳು ಸುಧಾಕರ ಕೇಪು ಇವರಿಗೆ. ಮುಂದಿನ ಸಾಧಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತ ದಿವಾಕರ ದಾಸ್ ನೇರ್ಲಾಜೆ ಇವರು ನಮ್ಮ ಗೌರವವನ್ನು ದಯಮಾಡಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ದಿವಾಕರ ದಾಸ್ ನೇರ್ಲಾಜೆ ಇವರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಯಶಸ್ಸು ಆಕಸ್ಮಿಕವಲ್ಲ, ಅದು ನಿರಂತರ ಪರಿಶ್ರಮಕ್ಕೆ ಒಲಿದ ಪದಗಳು ಎಂಬಂಥ ದಾರ್ಶನಿಕರೊಬ್ಬರ ಮಾತು ಅಕ್ಷರಶಃ ದಿವಾಕರ ದಾಸ್ರವರಿಗೆ ಅನ್ವಯಿಸುತ್ತದೆ. ದಿವಾಕರ ದಾಸ್ರವರು ತಮ್ಮ ಬದುಕನ್ನು ಕಟ್ಟಿಕೊಂಡ ರೀತಿ ಇಂದಿನ ಯುವ ಪೀಳಿಗೆಗೆ ಆದರ್ಶವೆನಿಸಬಲ್ಲದು. ಬಂಟ್ವಾಳ ತಾಲೂಕು ಇಡಕಿಡು ಗ್ರಾಮದ ಕೋಲ್ಪೆ ನೇರ್ಲಾಜೆ ರಾಮದಾಸ್ ಮತ್ತು ಸುಂದರಿ ದಂಪತಿಗಳ ಸುಪುತ್ರ ದಿವಾಕರ ದಾಸ್ ನೇರ್ಲಾಜೆ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕುಟುಂಬದಲ್ಲಿ ಜನಿಸಿದ ಕಾರಣ ತನ್ನ ಎಳೆಯ ವಯಸ್ಸಿನಲ್ಲಿ ಶಿಕ್ಷಣದ ಜೊತೆ ದುಡಿಯಲು ಪ್ರಾರಂಭಿಸಿದರು. ತನ್ನ ಶಿಕ್ಷಣ ನೋಟುಬುಕ್ ವಿತರಣೆ, ಚಂದಲಿಕೆ ಶಾಲೆಗೆ ತಂದೆ ತಾಯಿಯ ಹೆಸರಿನಲ್ಲಿ ರೂಪಾಯಿ 10 ಲಕ್ಷ ಮೊತ್ತದ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಅದೆಷ್ಟೋ ಬಡ ವಿದ್ಯಾರ್ಥಿಗಳ ಶಾಲಾ ಶುಲ್ಕವನ್ನು ಭರಿಸಿದ ಇವರು ತನ್ನ ಕಂಪನಿಯಲ್ಲಿ ದುಡಿಯುವ ಉದ್ಯೋಗಿಗಳಿಗೆ ತಮ್ಮದ ಕ್ಯಾಂಟೀನ್ನಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ರೀತಿ ಹಲವಾರು ಸಮಾಜಮುಖ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪತ್ನಿ ಹೇಮಾವತಿ ಪತಿಯ ಎಲ್ಲ ಸತ್ಕಾರ್ಯಗಳ ಸಹವರ್ತಿ. 2 ಹೆಣ್ಣು ಮಕ್ಕಳಾದ ದೀಪ್ತಿ, ದೀಕ್ಷಾ ಅಲ್ಲದೆ ಇನ್ನೋರ್ವ ಹಿರಿಮಗಳು ದತ್ತುಪುತ್ರಿಯಾದ ಅಕ್ಷತಾ ಇವರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರನ್ನು ಸಮರ್ಪಣ ವಿಟ್ಲ ಸಮರ್ಪಣ ಕಲೋತ್ಸವ 2025 ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಂದ್ರ ಕುಮಾರ್ ಶೆಟ್ಟಿ ಇವರು ಅತಿಥಿಗಳೊಂದಿಗೆ ಇವರನ್ನು ಗೌರವಿಸಬೇಕಾಗಿ ವಿನಂತಿ. ನಮ್ಮ ಮನೆ ನಿರ್ಮಾಣದಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇವರ ಸಹಕಾರವನ್ನು ನಾವೆಂದು ಮರೆಯಲು ಸಾಧ್ಯವಿಲ್ಲ.
ಇವರ ಈ ಸಮಾಜಮುಖಿ ಸಹಕಾರಕ್ಕಾಗಿ ಇವರನ್ನ ಈ ಸಂದರ್ಭದಲ್ಲಿ ನಾವು ಗೌರವಪೂರ್ವಕವಾಗಿ ಮಹೋದೋಬಾರ ಶ್ರೀ ಪಂಚಲಿಂಗೇಶ್ವರ ದೇವರ ಕಾಲಾವಧಿ ಜಾತ್ರೆಯ ಈ ಬಯ್ಯದ ಬಲಿ ಉತ್ಸವದ ಶುಭ ದಿನದಂದು ಗೌರವಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಶ್ರೀಯುತರಿಗೆ ಇನ್ನೂ ಮುಂದೆಯೂ ಹೆಚ್ಚಿನ ಶ್ರೇಯಸ್ಸನ್ನ ಪಂಚಲಿಂಗೇಶ್ವರ ಸ್ವಾಮಿಯು ದಯಪಾಲಿಸಲಿ ಎಂಬುದಾಗಿ ನಾವೆಲ್ಲ ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ವಂದನೆಗಳು ಶ್ರೀ ದಿವಾಕರ್ ದಾಸ್ ನೇರ್ಲಾಜಿ ಅವರಿಗೆ. ಮುಂದಕ್ಕೆ ಇಬ್ಬರು ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ. ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಇಬ್ಬರು ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ಪ್ರಕಾಶ್ ಮಾಸ್ಟರ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕೀರ್ತಿ 7ನೇ ತರಗತಿ ಕಬಡ್ಡಿ ಆಟಗಾರ್ತಿ ಇವರು ವೇದಿಕೆಗೆ ಆಗಮಿಸಬೇಕು. ಕೀರ್ತಿ 7ನೇ ತರಗತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ತನ್ನ ಎಳೆಯ ವಯಸ್ಸಿನಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಕೀರ್ತಿ, ಈಕೆಯ ತಂದೆ ಲಕ್ಷ್ಮಣಗೌಡ, ತಾಯಿ ವನಿತಾ ಕೆಎಂ ಇವರ ಸುಪುತ್ರಿಯಾಗಿ 2012ರಲ್ಲಿ ಕೋಡ ಪದವಿನಲ್ಲಿ ಜನನ. 7ನೇ ತರಗತಿಯಲ್ಲಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಈಕೆ PN ಶ್ರೀ ಸರ್ಕಾರಿ ಪ್ರೌಢಶಾಲೆ RMSA ವಿಟ್ಲ ಇಲ್ಲಿನ ವಿದ್ಯಾರ್ಥಿನಿ. 6ನೇ ತರಗತಿಯಲ್ಲಿದ್ದಾಗ ಕಬಡ್ಡಿ ಮೇಲೆ ಆಸಕ್ತಿ ಬಂದು ಬಂಟ್ವಾಳ ತಾಲೂಕು ಪ್ರಾಥಮಿಕ ಶಾಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ಪಂದ್ಯಾಟದ ಸರ್ವಾಂಗೀಣ ಆಟಗಾರ್ತಿ ಎಂಬ ಗೌರವ ದೊರಕಿದೆ. 2022-23ನೇ ಸಾಲಿನ HCL ಫೌಂಡೇಶನ್ ವತಿಯಿಂದ ಮೂಡಬಿದ್ರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ತುಮಕೂರಿನಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ನಂತರ 2023-24ನೇ ಸಾಲಿನಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದ ಸೌತ್ ಝೋನ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದು ಚೆನ್ನೈನಲ್ಲಿ ನಡೆದ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. 2024-25ನೇ ಸಾಲಿನ ಶಿಕ್ಷಣ ಇಲಾಖೆಯಿಂದ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಸವ್ಯಸಾಚಿ ಪ್ರಶಸ್ತಿ ದೊರಕಿದೆ. ಸುಳ್ಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಉತ್ತಮ ಹಿಡಿತಗಾರ್ತಿ ಪ್ರಶಸ್ತಿ ದೊರಕಿದೆ. ಹಾಗೂ ಚಿಕ್ಕಮಗಳೂರಿನಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ಅಲ್ಲೇ ಜರುಗಿದ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ ಹೆಮ್ಮೆ ಈಕೆಯದು. ಅಲ್ಲದೆ ಬಂಟ್ವಾಳ ತಾಲೂಕಿನ ಪುಂಜಾಲಕಟ್ಟೆಯಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನದ ಜೊತೆಗೆ ಆಲ್ರೌಂಡರ್ ಆಟಗಾರ್ತಿ ಎಂಬ ಪ್ರಶಸ್ತಿ ದೊರಕಿದೆ. ಜೊತೆಗೆ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಮಾತ್ರವಲ್ಲದೆ ಒಂದೇ ವರ್ಷದಲ್ಲಿ 2 ಜೂನಿಯರ್ ರಾಷ್ಟ್ರೀಯ ಪಂದ್ಯಾಟದಲ್ಲಿ ಭಾಗವಹಿಸಿರುವ ಗೌರವ ಈಕೆಯದು. ಈ ಆಟಗಾರ್ತಿಗೆ ವಿದ್ಯಾಶಂಕರ್, ಶ್ವೇತಾ ಮತ್ತು ರಾಜೇಶ್ ಎಂಬುವರು ತರಬೇತಿ ನೀಡಿರುತ್ತಾರೆ. ಈಕೆಯ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂಬ ನಿಟ್ಟಿನಲ್ಲಿ ಸಮರ್ಪಣ್ ವಿಟ್ಲ ಇವರ ವತಿಯಿಂದ ಗೌರವದ ಸನ್ಮಾನ. ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚಾರ್ ಉದ್ಯಮಿಗಳು ಬೆಂಗಳೂರು ಇವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಂದನೆಗಳು ಕೀರ್ತಿ ಇವರಿಗೆ. ಇನ್ನೂ ಹೆಚ್ಚಿನ ಕೀರ್ತಿಯನ್ನ ಗಳಿಸಿ ಉಜ್ವಲ ಭವಿಷ್ಯ ಇವರದಾಗಲಿ ಎಂಬುದಾಗಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ. ಮುಂದೆ ಕುಮಾರಿ ವೈಭವಿ 2024ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕುಳಗ್ರಾಮದ ಕಂಬಳಬೆಟ್ಟು ಕಾರ್ಯಾಡಿ ನಿವಾಸಿಯಾಗಿರುವ ಶ್ರೀ ಸುಂದರ ಮತ್ತು ಶ್ರೀಮತಿ ಸುನೀತಾರವರ ಇಬ್ಬರು ಮಕ್ಕಳಲ್ಲಿ ಮೊದಲನೆಯಾಗಿರುತ್ತಾಳೆ. ದಿನಾಂಕ 8 ಅಕ್ಟೋಬರ್ 2000
ಈಕೆಯ ಜನನವಾಗಿದೆ. ಸಾಧಿಸಿದರೆ ಸಬಲವನ್ನು ನುಂಗಬಹುದು ಎಂಬಂತೆ ಅವರ ಕಠಿಣ ಪರಿಶ್ರಮದಿಂದಾಗಿ ಇಂದು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸುವಂತಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ನಡೆಸಿದ ಏಪ್ರಿಲ್ 2024ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿಠಲ್ JCC ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ವೈಭವಿ 625ರಲ್ಲಿ 607 ಅತಿ ಹೆಚ್ಚು ಅಂಕವನ್ನು ಗಳಿಸಿ ಹೆಗ್ಗಳಿಕೆ ತಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಸಮರ್ಪಣ್ ವಿಟ್ಲ ವತಿಯಿಂದ ಇಂದು ಗೌರವದ ಸನ್ಮಾನ. ಕುಮಾರಿ ವೈಭವಿ ಇವರಿಗೆ ಶ್ರೀಯುತ ಲಯನ್ ರಜಿತ್ ಆಳ್ವ ಇವರು ಗೌರವ ಸಮರ್ಪಣೆ ನಡೆಸಿಕೊಡಬೇಕಾಗಿ ವಿನಂತಿ. ಕುಮಾರಿ ವೈಭವಿ ಇವಳಿಗೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಇನ್ನಷ್ಟು ಉಜ್ವಲ ಭವಿಷ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ಶ್ರೀದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸುತ್ತಾ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ VTV ಇದರ ಶ್ರೀಯುತ ರಾಮದಾಸ್ ಶೆಟ್ಟಿಯವರು ಇದ್ದಾರೆ. ಇವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆರ್ಥಿಕವಾಗಿ ಹಿಂದುಳಿದ ಇಬ್ಬರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಶ್ರೀಯುತ ರಾಜನಾಯ್ಕ್ ಅನ್ನಮೂಲೆ ಇವರ ಸುಪುತ್ರ ವಂಶಿ ಇವರು ವೇದಿಕೆಗೆ ಆಗಮಿಸಿ ಈ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ ಇದರ 7ನೇ ತರಗತಿಯ ವಿದ್ಯಾರ್ಥಿ ವಂಶಿ ಇವರು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಶಿವರಾಜ್ ಸಾಲಿಯಾನ್ ಇವರು ಈ ವಿದ್ಯಾರ್ಥಿ ವೇತನವನ್ನು ನೀಡಿ ಸಹಕರಿಸಬೇಕು. ಹಾಗೆ ಇನ್ನೋರ್ವ ವಿದ್ಯಾರ್ಥಿನಿ ಕುಮಾರಿ ರಾಜೇಶ್ವರಿ ಸೆಕೆಂಡ್ ಇಯರ್ ಡಿಗ್ರಿ BA ಇವರು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕುಮಾರಿ ರಾಜೇಶ್ವರಿ ಈ ವಿದ್ಯಾರ್ಥಿ ವೇತನವನ್ನು ಶ್ರೀಯುತ ಸಾತ್ವಿಕ್ ಎಸ್ ಕಂಡೇರಿ ಮಾಲಕರು ಸುರಕ್ಷಾ ಮಡ್ ಬಾಕ್ಸ್ ಸಾರಡ್ಕೆ ಇವರು ನೀಡಬೇಕಾಗಿ ವಿನಂತಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಲಂಕಾರ ಸಮಿತಿಗೆ ಸಮರ್ಪಣ ವಿಟ್ಲ ಇದರ ವತಿಯಿಂದ ಧನ ಸಹಾಯವನ್ನು ನೀಡ್ತಾ ಇದ್ದೇವೆ. ಅಲಂಕಾರ ಸಮಿತಿಯ ಸದಸ್ಯರು ಯಾರಾದರೂ ಇದ್ದರೆ ವೇದಿಕೆಗೆ ಬಂದು ಈ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜಾತ್ರೆಯ ಸಂದರ್ಭದಲ್ಲಿ ಇಡೀ ವಿಟ್ಲಪೇಟೆಯನ್ನು ಕೇಸರಿ ತೋರಣಗಳೊಂದಿಗೆ ಅಲಂಕರಿಸುತ್ತಿರುವಂತಹ ಅಲಂಕಾರ ಸಮಿತಿ ವಿಟ್ಲ ಇವರು ವೇದಿಕೆಗೆ ಆಗಮಿಸಿ ಈ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಮಿತಿಯ ಯಾರಾದರೂ ಒಬ್ಬರು ಇದ್ದರೂ ವೇದಿಕೆಗೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಹರೀಶ್ ಮರವಾಳ ಮತ್ತು ಶ್ರೀ ಹರೀಶ್ CH ಇವರು ಈ ಧನ ಸಹಾಯವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ವಂದನೆಗಳು. ಹಾಗೆಯೇ ಈ ದಿವಸ ಬಹಳ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ
ಸಮರ್ಪಣ ವಿಟ್ಲ ಇದರ ವತಿಯಿಂದ ಅರ್ಹ ಫಲಾನುಭವಿ ಕುಟುಂಬಕ್ಕೆ ಮನೆಯ ಹಸ್ತಾಂತರ. ವಿಟ್ಲ ಕಸಬಾ ಗ್ರಾಮದ ಇರೊಂದೂರು ಎಂಬಲ್ಲಿನ ಅರ್ಹ ಫಲಾನುಭವಿ ಕುಟುಂಬಕ್ಕೆ ಸುಸಜ್ಜಿತವಾದ ನೂತನ ಮನೆಯನ್ನು ಸಮರ್ಪಣ ವಿಟ್ಲ ಮುತುವರ್ಜಿಯಿಂದ ನಿರ್ಮಿಸಿ ಈ ದಿನ ಶ್ರೀ ಪಂಚಲಿಂಗೇಶ್ವರ ದೇವರ ಕಾಲಾವಧಿ ಜಾತ್ರೆಯ ಶುಭ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಹಸ್ತಾಂತರಿಸ್ತಾ ಇದ್ದೇವೆ. ನಮ್ಮ ಸಂಘಟನೆಯ ಅಧ್ಯಕ್ಷರಾದಂಥ ಶ್ರೀ ಯಶವಂತ್ ಎನ್ ಇವರು, ಗೌರವಾಧ್ಯಕ್ಷರಾದಂಥ ಶ್ರೀ ಕೃಷ್ಣಯ್ಯ ವಿಟ್ಲ ಅರಮನೆ ಹಾಗೂ ಗೌರವ ಸಲಹೆಗಾರಂಥ ಶ್ರೀ ಮೋನಪ್ಪಗೌಡ ಶಿವಾಜಿನಗರ, ಕೋಶಾಧಿಕಾರಿ ಶ್ರೀಯುತ ನಿಖಿಲ್ ಸಾಲ್ಯಾನ್ ಹಾಗೂ ಪದಾಧಿಕಾರಿಗಳ ಸಮ್ಮುಖದೊಂದಿಗೆ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಈ ಮನೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಫಲಾನುಭವಿ ಕುಟುಂಬ ವೇದಿಕೆಗೆ ಬಂದು ಈ ಮನೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಯಾರಿಗೆ ಸಮಾಜದಲ್ಲಿ ನಿಜವಾದ ಸಹಾಯದ ಅಗತ್ಯವಿದೆಯೋ ಅಂತಹವರನ್ನ ಗುರುತಿಸಿ ಆ ಬಂಧುಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಮಾಜ ಸೇವೆಗಾಗಿ ಸಮಾಜಮುಖಿ ಮನೋಭಾವದ ರಾಷ್ಟ್ರೀಯವಾದಿ ಚಿಂತನೆಯುಳ್ಳ ಯುವಕರು ಒಟ್ಟು ಸೇರಿ ಹಿಂದೂ ಧರ್ಮದ ಸೇವಾ ಹಿ ಪರಮೋ ಧರ್ಮ ಎಂಬ ಶ್ರೇಷ್ಠ ತತ್ವಾದರ್ಶದೊಂದಿಗೆ ಸೇವೆ ಸ್ವಾರ್ಥರಹಿತವಾಗಿರಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಂಘಟಿಸಿದ ಸಂಘಟನೆಯೇ ಸಮರ್ಪಣ್ ವಿಟ್ಲ. ಕಳೆದ ಹಲವಾರು ವರ್ಷಗಳಿಂದ ವಿಟ್ಲದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯ ಸೇವೆಗಳನ್ನು ನಡೆಸಿಕೊಂಡು ಬಂದ ಸಮರ್ಪಣ್ ವಿಟ್ಲ ಸಂಘಟನೆ ವಿಟ್ಲದ ಜನತೆಯ ಮನದಲ್ಲಿ ಸದಾ ಹಸಿರು. ಧಾರ್ಮಿಕವಾಗಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ದೇವರ ಸನ್ನಿಧಿಯಲ್ಲಿ ಧನುರ್ಮಾಸದಲ್ಲಿ ನಡೆಯುವ ಧನು ಪೂಜೆಯ ಸಂದರ್ಭ ಭಕ್ತಾದಿಗಳಿಗೆ ಉಪಾಹಾರದ ವ್ಯವಸ್ಥೆ, ವಸಂತ ಮಾಸದಲ್ಲಿ ವಸಂತ ಪೂಜೆ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಸಂದರ್ಭ ಸಹಕಾರ, ಹಾಗೆಯೇ ಜಾತ್ರೆಯ ಸಂದರ್ಭ ವಿನೂತನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಶಕ್ತರಿಗೆ ಆರ್ಥಿಕವಾದ ಸಹಾಯ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿರುವ ಸಂಘಟನೆ ನಮ್ಮದು. ಕಳೆದ ವರ್ಷದ ಜಾತ್ರೆಯ ಸಂದರ್ಭ ನಾವು ಈ ವೇದಿಕೆಯಲ್ಲಿ ಅರ್ಹ ಫಲಾನುಭವಿ ಕುಟುಂಬವೊಂದಕ್ಕೆ ಮನೆ ನಿರ್ಮಿಸಿ ಕೊಡುವ ವಾಗ್ದಾನವನ್ನ ಮಾಡಿದ್ದೆವು. ಹಾಗೆಯೇ ನಮ್ಮ ಗಮನಕ್ಕೆ ಬಂದ 4 ಬೇಡಿಕೆಗಳಲ್ಲಿ ಅರ್ಹವಾದ ಕುಟುಂಬವೊಂದಕ್ಕೆ ಈ 1 ವರ್ಷ ಸಮಯದಲ್ಲಿ ಸುಸಜ್ಜಿತವಾದ ಉತ್ತಮ ಗುಣಮಟ್ಟದ ಮನೆಯನ್ನ ನಿರ್ಮಿಸಿ ಈ ದಿನ ಶ್ರೀ ಪಂಚಲಿಂಗೇಶ್ವರ ದೇವರ ಕಲಾವಧಿ ಜಾತ್ರೆಯ ಬಯ್ಯದ ಬಲಿ ಉತ್ಸವದ ಶುಭ ದಿನದಂದು ಮನೆಯನ್ನು ಫಲಾನುಭವಿ ಕುಟುಂಬಕ್ಕೆ ಹಸ್ತಾಂತರಿಸಲು ಸಂತಸ ಹಾಗೂ ಹೆಮ್ಮೆ ಪಡುತ್ತಿದ್ದೇವೆ. ನಮ್ಮ ಸಂಘಟನೆ ಸಮರ್ಪಣ್ ವಿಟ್ಲ ಇದರ ಸೇವಾ ಪ್ರಕಲ್ಪದಲ್ಲಿ ಕೈ ಜೋಡಿಸಿದ ನಮ್ಮ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮನೆ ನಿರ್ಮಿಸಲು ವಸ್ತು ರೂಪದಲ್ಲಿ ಆರ್ಥಿಕವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಸಕಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆಯೂ ನಮ್ಮ ಯೋಜನೆಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ವಿನಂತಿಸುತ್ತೇವೆ. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಎಲ್ಲರಿಗೂ ಪ್ರೀತಿ ಪಾತ್ರರಾದಂಥ ಹಾಗೆ ನಮಗೆ ಸದಾ ಸಹಕಾರವನ್ನು ನೀಡುವಂಥ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಇವರಿಂದ ಶುಭ ಹಾರೈಕೆಯ ಮಾತು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಗವದ್ ಭಕ್ತರೇ, ತುಂಬ ಖುಷಿ ಆಗ್ತಿದೆ ನನಗೆ. ಯಾಕೆಂತ ಹೇಳಿದ್ರೆ ನನ್ನ ಹೈಸ್ಕೂಲ್ ಮತ್ತು ನಾನು PUC ತನಕ ವಿಟ್ಲದಲ್ಲಿ ಓದಿದ್ದವನು ನಾನು. ಈ ಒಂದು ಪವಿತ್ರವಾದ ದಿವಸ ವಿಟ್ಲ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನನ್ನು ಕೂಡ ಗುರುತಿಸಿ ನನ್ನ ಸ್ನೇಹಿತ ವಿಶ್ವನಾಥ ನಾಯ್ತೋಟ್ ಕಳೆದ ಒಂದು ವಾರದ ಹಿಂದೆ, ಒಂದು 10 ದಿವಸದ ಹಿಂದೆ ಕೋಲ್ಪೆ ಜಾತ್ರೋತ್ಸವದ ಸಮಯದಲ್ಲಿ ಈ ಒಂದು ಸಮರ್ಪಕ ವಿಟ್ಲ ಯುವಕರು ನನ್ನ ಮನೆಗೆ ಬಂದು ನನ್ನ ಭೇಟಿಯಾದಾಗ ನೀವು ಈ ಒಂದು ಜಾತ್ರೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡ್ರು. ತುಂಬ ಖುಷಿಯಾಯಿತು ನನಗೆ. ಸಮರ್ಪಕ ವಿಟ್ಲ ಈ ಒಂದು ಏನು ಕೆಲಸ ಮಾಡ್ತಿದೆ, ಏನು ಸಮಾಜ ಮುಖ್ಯವಾದಂಥ ಕೆಲಸವನ್ನು ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಮೊದಲೇ ತಿಳ್ಕೊಂಡಿದ್ದೆ. ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ, ಆ ಪಂಚಲಿಂಗೇಶ್ವರ ದೇವರು ಇನ್ನೂ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥ ಶಕ್ತಿ ಕೊಡಲಿ. ಇವರ ಜೊತೆ ನಾನು ಇದ್ದೀನಿ ಅಂತೇಳಿ ಆಲ್ರೆಡಿ ನಾನು ವಿಶ್ವನಾಥ್ ಅವ್ರಿಗೆ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ ನಾನು ಅಂತಂದರೆ ನನ್ನ ದುಡಿಮೆಯ ಒಂದಿಷ್ಟು ಭಾಗವನ್ನು ನಾನು ಬಡವರಿಗೆ ಅಂತ ಕೊಡ್ತಾ ಇದ್ದೀನಿ.
ಇಂಥ ಕೆಲಸ ಮಾಡುವವರಿಗೆ ಯಾವತ್ತೂ ನನ್ನ ಸಹಾಯ ಇದೆ. ಆ್ಯಕ್ಚುಲಿ ನಿನ್ನೆ ತಾನೇ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗಿರೋದು. ನನ್ನ ಏನೊಂದು ಡೇಟ್ ಮರ್ತಿದ್ದೆ. ನಾನು ನೈಟು ಮೈಸೂರಿಗೆ ಹೋಗಿ ನಾನು ತಲುಪಿದ್ದೆ 2 ಗಂಟೆ ಬೆಳಿಗ್ಗೆ. ವಿಶ್ವನಾಥ್ ನಾಯ್ತೋಟ್ ಅವರು ನನಗೆ 10 ಗಂಟೆ ಕಾಲ್ ಮಾಡಿದ್ರು, ದಿವಕರಣ ಇನ್ನಿ ಫಂಕ್ಷನ್ ಉಂಟು ಬರ್ಪಾರತ್ತ ಅಂತ. ನಾನು ಮೈಸೂರಿಗೆ ರೀಚ್ ಆಗಿ ತಿರ್ಗಾ 4 ಗಂಟೆಗೆ ಹೊರಟು ನಾನು ಇವತ್ತು ಬಂದೆ. ಯಾಕೆ ಹೇಳಿ, ನಿಮ್ಮ ಜೊತೆ ನಾನು ಇದ್ದೀನಿ, ನೀವು ಡಿಸ್ಪರೇಟ್ ಆಗಬಾರ್ದು. ಯಾಕೆಂತ ಹೇಳಿದ್ರೆ ರಾತ್ರಿ ಪೂರ್ತಿ ನಾನು ಜರ್ನಿ ಮಾಡಿ ತಿರ್ಗಾ ನಾನು 4 ಗಂಟೆಗೆ ಹೊರಟು ಡೈರೆಕ್ಟ್ ಮೈಸೂರಿಂದ ಇಲ್ಲಿ ಬಂದಿದ್ದೀನಿ ಅಂತಂದರೆ ಈ ಯುವಕರು ಮಾಡುವಂಥ ಕೆಲಸ ಕಾರ್ಯ ನನಗೆ ಎಲ್ಲ ಯುವಕರು ಅವರ ದುಡಿಮೆಯಲ್ಲಿ ಒಂದಿಷ್ಟು ಭಾಗವನ್ನು ಈ ಸಮಾಜ ಸೇವೆಗೆ ಮಾಡ್ತಿದ್ದಾರೆ ಅಂತಂದರೆ ನನಗೆ ಅದೇ ಖುಷಿ. ನನಗೆ ದೇವರಿಗೆ ಒಳ್ಳೇದು ಮಾಡಲಿ, ಆ ಭಗವಂತನ ಆಶೀರ್ವಾದ ಸದಾ ಇವರಿಗೆ ಇರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಂದನೆಗಳು ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚರ್ ಉದ್ಯಮಿಗಳು ಬೆಂಗಳೂರು ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ನಮ್ಮ ಸಂಘಟನೆಯ ವತಿಯಿಂದ ನಾವು ಗೌರವಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ನಮ್ಮ ಈ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಇವರು ಇದೇ ವಿಟ್ಲದಲ್ಲಿ ಇದ್ದುಕೊಂಡು ತನ್ನ ಪದವಿ ಶಿಕ್ಷಣವನ್ನು ವಿವೇಕಾನಂದ ಕಾಲೇಜ್ ಪುತ್ತೂರಿಯಲ್ಲಿ ನೆರವೇರಿಸಿದ್ದಾರೆ. ಇದೀಗ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ದಯವಿಟ್ಟು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಕೃಷ್ಣಯ್ಯ ಕೆ ವಿಟ್ಲಾರಮಣಿಯವರು ಈ ಗೌರವ ಸಮರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಸಮರ್ಪಣ್ ವಿಟ್ಲ ಈ ಸಂಘಟನೆಯ ಹಿತೈಷಿ, ನಮಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ಇವರನ್ನು ಸಮರ್ಪಣ್ ಕಲೋತ್ಸವ 2025 ಈ ಸಂದರ್ಭದಲ್ಲಿ ನಾವು ಗೌರವಪೂರ್ವಕವಾಗಿ ಇವರನ್ನು ಗೌರವಿಸ್ತಾ ಇದ್ದೇವೆ. ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಇವರ ಉದ್ಯಮದಲ್ಲಿ ಇನ್ನಷ್ಟು ಯಶಸ್ಸನ್ನು ಕರುಣಿಸಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಕರುಣಿಸಲಿ. ಉಜ್ವಲ ಭವಿಷ್ಯ ಇವರದ್ದಾಗಲಿ ಎಂಬುದಾಗಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಲಿ ನಾವೆಲ್ಲ ಬೇಡುತ್ತಾ ಇವರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಆಗಮಿಸಿರುವಂಥ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ. ಸಮರ್ಪಣ ಬಿಟ್ಲ ಇದರ ಅಧ್ಯಕ್ಷರಾಗಿರುವಂಥ ಯಶವಂತ್ ಎನ್ ಇವರು ಸೇರಿರುವಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ನುವರು ಗೊತ್ತು ಇವರನ್ನು ಗೌರವಿಸಿ ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚಾರ್ ಉದ್ಯಮಿಗಳು ಬೆಂಗಳೂರು ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ನಿತಿನ್ ಪಕಳ ಅಧ್ಯಕ್ಷರು ತ್ರಿನೇತ್ರ ದತ್ತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಿಜಿಸ್ಟರ್ಡ್ ಪುತ್ತೂರು ಇವರನ್ನು ಕೂಡ ಗೌರವಿಸಿ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಶಿವರಾಜ್ ಎಸ್ ಸಾಲಿಯಾನ್ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಯುವ ಉದ್ಯಮಿ ಕಲ್ಲಡ್ಕ ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಸಾತ್ವಿಕ್ ಎಸ್ ಕಂಡೇರಿ ಮಾಲಕರು ಸುರಕ್ಷಾ ಮಡ್ ಬ್ಲಾಕ್ಸ್ ಸಾರಡ್ಕ ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಲಯನ್ ರಜಿತ್ ಆಳ್ವಾ ಎರ್ಮೆನಿಲೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಹರೀಶ್ ಮರ್ವಾಳ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ವಿಟ್ಲ ಘಟಕ ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಹರೀಶ್ ಬರಡ್ಕ ಅಧ್ಯಕ್ಷರು ಪಂಚಾಯತ್ ಸದಸ್ಯರ ಜಿಲ್ಲಾ ಒಕ್ಕೂಟ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಶ್ರೀಯುತ ಹರೀಶ್ CH ಅಧ್ಯಕ್ಷರು ರೋಟರಿ ಕ್ಲಬ್ ವಿಟ್ಲ ಇವರನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಹಾಗೆಯೇ ಗೌರವಾಧ್ಯಕ್ಷರಾಗಿರುವ ಶ್ರೀ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಇವರು ಉಪಸ್ಥಿತಿ ಇರಬೇಕಾಗಿತ್ತು. ಇವರ ಪರವಾಗಿ ಶ್ರೀಯುತ ರಾಜಾರಾಮ್ ವರ್ಮಾ ವಿಟ್ಲ ಅರಮನೆ ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ರಾಜಾರಾಮ್ ವರ್ಮಾ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಈ ದಿವಸದ ಕಾರ್ಯಕ್ರಮಕ್ಕಾಗಿ ಶ್ರೀದೇವರ ಪ್ರಸಾದವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ನಮಗೆ ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಂತಿಮ ಹಂತ ಧನ್ಯವಾದ ಸಮರ್ಪಣೆಗಾಗಿ ಶ್ರೀಯುತ ರವಿಶಂಕರ್ ಸಂಘಟನಾ ಕಾರ್ಯದರ್ಶಿ ಸಮರ್ಪಣ ಬಿಟ್ಲೆ ಇವರು ಧನ್ಯವಾದವನ್ನು ನೆರವೇರಿಸಿಕೊಡಬೇಕಾಗಿವೆ.
ವಂದನೆಗಳು ಶ್ರೀಯುತ ರಾಜಾರಾಮ್ ವರ್ಮ ವಿಟ್ಲಾರಮಣಿಯವರಿಗೆ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ. ಸುರುಕಾದ ಶ್ರೀ ಪಂಚಲಿಂಗೇಶ್ವರ ದೇವರನ ಪಾದಗು ಅಡ್ಡ ಬರೊಂದು ಅಂಚನೆ ವೇದಿಕೆ ಅಡುಪುನ ಮಾತಾ ತುಳು ಅಪ್ಪೆ ಜೋಕೊಳ್ಡಲ ಅನುಮತಿ ಕೇನೊಂದಿಲ್ಲ ಎನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ನಾನು ತುಳುಟು ಮಲ್ಪೆ ಅಂದಿಲ್ದ ಕೇನೊಂದಿಲ್ಲ. ಇನ್ನಿತ ಈ ಸಮರ್ಪಣ್ ಕಳೋತ್ಸವ 2025 ಕಾರ್ಯಕ್ರಮದ ಇನ್ನಿತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಂತರ ನಮ್ಮ ಸಮರ್ಪಣಾ ಅಧ್ಯಕ್ಷರಾದ ಶ್ರೀಯುತ ಯಶವಂತ್ ಮೇರೆಗೆ ಯಾನು ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಎಂಕಲ್ನ ಬೆಂಗಳೂರು ಬಾದುಪುರಂಚನ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಯ್ಯ ವಿಟ್ಲ ಅರಮನೆ ಮೇರೆಲ್ಲ ಯಾನು ಪ್ರೀತಿಪೂರ್ವಕ ಸೊಲ್ಬೆನ್ ಸನ್ನೊಂದಿಲ್ಲ. ಅಂಚನೆ ನಮ್ಮ ಈ ಕಾರ್ಯಕ್ರಮಕ್ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎಣ್ಮೂರು ಗುತ್ತು ಅಧ್ಯಕ್ಷರು ಸಮರ್ಪಣ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಮೇರೆಲ್ಲ ಯಾನು ಉಡಲ್ ದಿಂಜಿದು ಸೊಲ್ಮೆನ್ ಸಂದೊಂದಿಲ್ಲ. ಅಂಚನೆ ದೂರದ ಬ್ಯಾಂಗ್ಳೂರದು ಇನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾನು ಕೇನಾಗ ಕಾರ್ಯಕ್ರಮದ ಒತ್ತಡದ ನಡುವಲ್ಲ ಇನಿ ಯಾನು ಪೋಯಿನಂಚಿನ ಶಾಲೆ ವಿಟ್ಲದ ಈ ಒಂದು ಪರಿಸರ ವಿಟ್ಲ ಪರಿಸರದ ಜಾತ್ರೆಗೆ ಒಂಜಿ ಒತ್ತಾಯದ ಪೂರ್ವಕ ಒತ್ತಡದ ಕಾರ್ಯಕ್ರಮದ ನಡುಟ್ಲ ಇನಿ ನಮ್ಮೊಟ್ಟಿಗೆ ಸೇರೊಂದಂಚಿನ ಬ್ಯಾಂಗ್ಳೂರದ ಉದ್ಯಮ ಏನಂಚಿನ ಎಂಗಲ ಆತ್ಮೀಯರಾಯಂಚಿನ ಶ್ರೀಯುತ ಸದಾನಂದ ಶೆಟ್ಟಿ ಅಲ್ಚರ್ ಅಲ್ವಾರ್ ಬೇರೆಗಳ ಯಾನ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ಕುಡೂರಿ ಬಿನ್ನೆರಾಯನಂಚಿನ ಶ್ರೀ ನಿತಿನ್ ಪಕ್ಕಳ ಅಧ್ಯಕ್ಷರು ಶ್ರೀ ತ್ರಿನೇತ್ರದತ್ತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಮೇರೆಗಳ ಯಾನ್ ಉಡಲ್ ದಿಜಿ ಸೋಲ್ಮೆನ್ ಸಂದವನಲ್ಲ. ಅಂಚನೆ ನಿತಿನ್ ಕುಮಾರ್ ಮಂಗಳ ಉದ್ಯಮಿಗಳು ಪುತ್ತೂರು ಬೇರೆಲ್ಲ ಯಾನ್ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಕುಡೂರಿ ಬಿನ್ನೆರಾಯನಂಚಿನ ಶಿವರಾಜ್ ಎಸ್ ಸಾಲ್ಯಾನ್ ಸಾಫ್ಟ್ವೇರ್ ಇಂಜಿನಿಯರ್ ಅಂಚನೆ ಯುವ ಉದ್ಯಮಿ ಕಲ್ಲಡ್ಕ ಬೇರೆಲ್ಲ ಉಡಲ್ ದಿಂಜಿದು ಯಾನ್ ಸೋಲ್ಮೆನ್ ಸಂದವನಲ್ಲ. ಅಂಚನೆ ನಮ್ಮ ಆತ್ಮೀಯರು ರೋಟರಿ ಕ್ಲಬ್ದ ಅಧ್ಯಕ್ಷರು ಪಟ್ಟಣ ಪಂಚಾಯತ್ದ ಸದಸ್ಯರಾಗಿ ನಂಚಿನ ಶ್ರೀಯುತ ಹರೀಶ್ CH ಬೇರ್ಲ ಎಂಗಳೊಟ್ಟಿಗೆ ಚಾವಡ್ಡುಲ್ಲರಿ ಅರೆಲ್ಲ ಯಾನ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ಕುಡೂರಿ ಯುವ ಉದ್ಯಮಿ ಸುರಕ್ಷಾ ಮಡ್ ಬ್ಲಾಕ್ ಪನ್ಪುನ ಒಂಜಿ ಉದ್ಯಮನ ಪ್ರಾರಂಭ ಮಲ್ತದೆ ಇತ್ತೆ ಯಶಸ್ವಿ ಉದ್ಯಮಿ ಆದ ಪುನಂಚಿನ ಶ್ರೀಯುತ ಸಾತ್ವಿಕ್ ಎಸ್ ಕಂಡೇರಿ ಬೇರ್ಲ ಎಂಗಲ ಚಾವಡ್ಡುಲ್ಲೇರಿ ಅರೆಲ್ಲ ಯಾನ್ ಉಡಲ್ ದುಂಜಿದು ಸೋಲ್ಮೆ ಸಂದವನಲ್ಲ. ಅಂಚನೆ ಕುಡೂರಿ ವಿಟ್ಲದ ಲಯನ್ಸ್ ಕ್ಲಬ್ನ ನಡಪೊಂದುಪುನ ಈ ವರ್ಷದ ಅಧ್ಯಕ್ಷತೆಯನ್ನು ವಹಿಸಾಯಿನಂಚಿನ ಶ್ರೀಯುತ ರಜಿತ್ ಆಳ್ವ ಎರ್ಮೆನೆಲೆ ಬೇರ್ಲ ಯಾನ್ ಬೇರೆಲ್ಲ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ಯುವ ವಾಹಿನಿದ ಅಧ್ಯಕ್ಷರು ಎಂಗಲ ಆತ್ಮೀಯರಾಯನಂಚಿನ ಶ್ರೀಯುತ ಹರೀಶ್ ಮರುವಳ ಬೇರೆಲ್ಲ ಯಾನ್ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ವಿಟ್ಲದ ಪ್ರತಿ ಒಂಜಿ ಕಾರ್ಯಕ್ರಮಗಳ ಏರು ಪೋಂಡಲ ತನರ್ದ ಅಪನಂಚಿನ ತನು ಮನದನದ ಸಹಕಾರ ಕೊರ್ದು ಏರೆಲ್ಲ ಬರಿ ಕೈಟ್ ಕಡಪುರಂಚಿನ ನಮ್ಮ ಆತ್ಮೀಯರು ಅಂಚನೆ SLV ಬುಕ್ ನೆತ್ತ ಉದ್ಯಮಿದ ಮಾಲಕರಾಯನಂಚಿನ ಶ್ರೀಯುತ ದಿವಕರ್ ದಾಸ್ ನೇರ್ಲಾಜೆ ಯಾನೆ ಈರೆಗೆ ಎಂಗ್ಲ ಸಮರ್ಪಣದ ಪರವಾಗದೆ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ಕುಡೂರಿ ಬಿನ್ನೆರಾಯನಂಚಿನ ಶ್ರೀಯುತ ಹರೀಶ್ ಉಬರಡ್ಕ ಬೇರೆಲ್ಲ ಯಾನ್ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ವೇದಿಕೆ ಅಡುಪನಂಚಿನ ಎಂಕಲ್ನ ಗೌರವ ಸಲಹೆಗಾರಂಚಿನ ಶ್ರೀಯುತ ಮೋನಪ್ಪ ಗೌಡ್ರು ಅರೆಲ್ಲ ಯಾನ್ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವನಲ್ಲ. ಅಂಚನೆ ಎಂಕಲ ಈ ಕಾರ್ಯಕ್ರಮಗೂ ತನು ಮನದನತ ಸಹಕಾರದ ಕೊರ್ಲ ಮಾತ್ರ ಎಂಕಲ ಈ ಕಾರ್ಯಕ್ರಮ ಈತ್ ಯಶಸ್ವಿಯಾದ ಕಾರಣ ಅಂಚನೆ ಎಂಗಳೊಟ್ಟಿಗೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೈ ಜೋಡಿಸೈನ ಮಾತಾ ಎಂಕಲ್ನ ಬಂಧುಲೆಗೆ ಸಮಾಜ ಬಾಂಧವರಿಗಳ ಯಾನ್ ಪ್ರೀತಿಪೂರ್ವಕ ಉಡಲ್ ದಿಂಜಿನ ಸೊಲ್ಮೆ ಸಂದವೊಂದು ನಿಖಲ ಸಹಕಾರ ನನ್ನ ದುಮ್ಮುಗಳ ಎಂಕ್ಲೆಗೆ ಬೋರ್ಡ್ ಪಂಡದ ನಿಖಲ ಕೇನೊಂದು ಅಂಚನೆ ಎಂಕ್ಲೆ ಇನಿ ಒಂಜಿ ಇಲ್ಲ ಹಸ್ತಾಂತರ ಮಂತನೆಟ್ಟು ಎಂಕ್ಲೆಗೆ ಮಸ್ತ್ ಜನ ವಸ್ತು ರೂಪಡುಪುರ ಎಂಗ್ಲೆಗೆ ಸಹಾಯ ಮಲ್ತೇರಿ ಅಕ್ಲೆಲ್ನ ಯಾನ್ ಪ್ರೀತಿಪೂರ್ವಕ ಅಕ್ಲೆಗೆ ಸೋಲ್ಮೆನ್ ಸಂದವೊಂದು ಇನ್ನಿತ ಈ ಕಾರ್ಯಕ್ರಮಕ್ಕೂ ಎಂಗ್ಲೆಗೆ ಅವಕಾಶ ಮಲ್ತುಕೊರಂಚಿನ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿಗಳ ಯಾನ್ ಪ್ರೀತಿಪೂರ್ವಕ ಸೋಲ್ಮೆನ್ ಸಂದವೊಂದುಲ್ಲೆ ಇನ್ನಿತ ಈ ಸ್ಥಳಾವಕಾಶ ಮಂತ್ರಿಗಳ ದಿವಂಗತ ಪರಮೇಶ್ವರಿ ಕುಟ್ಟಿಮೂಲ್ಯ ಮೇರ ಜೋಕ್ಲೆಗೆ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲ ಕಾತರದಿಂದ ನಿರೀಕ್ಷಿಸುತ್ತಿರುವಂತಹ
ಸೂಪರ್ ಹಿಟ್ ಸಿನಿ ನಾಟಕ ಪೊರಿಪುದಪ್ಪೆ ಜಲದುರ್ಗಿ ಬೆನಕ ಆರ್ಟ್ಸ್ ಮಂಗಳೂರು ಇದರ ವ್ಯವಸ್ಥಾಪಕರು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನ ನಮ್ಮಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
see you at the fest. तू ही वो स्टार है Dancing, you are the best. Stunning, you are the best. When you arrive in life, you deserve the best of a drive. Presenting the dazzling new Desire, the best and beyond. Deal is locked, babe. I'll see you at the fest. ಟಿ ಶರ್ಟ್ಗಳು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ 200 ಸ್ಟಾರ್ಟ್ ಆಗುತ್ತೆ. 200 ಇಂದ ಟಿ ಶರ್ಟ್ಗಳು ಸ್ಟಾರ್ಟ್ ಆಗುತ್ತಲ್ಲ. ಇದು ವಿಟ್ಲ ಮಾತ್ರವಲ್ಲದೆ ಎಲ್ಲ ಕಡೆಯ ಬಟ್ಟೆ ಪ್ರಿಯರಿಗೆ ದಿ ಬೆಸ್ಟ್ ಚಾಯ್ಸ್ ನಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ